ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳ ಅಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಗುರುವಿನ ಪ್ರಾರ್ಥನೆ ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಭಗವದ್ಗೀತೆ ಮಹಾತ್ಮ್ಯ ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ನಿನ್ನೆ ನಾವು 12ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. 8ನೇ ಶ್ಲೋಕದವರೆಗೂ ಆಗಿದೆ.
ಇವತ್ತು 9ನೇ ಶ್ಲೋಕದಿಂದ ನಾವು ಮುಂದುವರಿಸೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 9ನೇ ಶ್ಲೋಕ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು ನೋಡಿ ಸುಮಂಗಲ ಮಾತಾಜಿ. ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ ಸ್ಕ್ರೀನ್? ಕಾಣಿಸ್ತಾ ಇದೆ ಮಾತಾಜಿ, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಸರಿ ಮಾತಾಜಿ, ಧನ್ಯವಾದಗಳು. ಟರ್ನ್ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 9ನೇ ಶ್ಲೋಕ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಇದರೊಂದು ಉಚ್ಚಾರಣೆ. ಅಥ ಚಿತ್ತಂ ಸಮಾಧಾತುಂ. ಇಲ್ಲಿ ಒಂದೇ ಪದ ಇದೆ, ಸಮಾಧಾತುಂ. ನ ಶಕ್ನೋಸಿ, ನ ಶಕ್ನೋಷಿ, ನ ಶಕ್ನೋಷಿ ಮೈ ಸ್ಥಿರಂ. ವ್ಯಂಜನ ಇದೆ ಅಂಡಿಗೆ. ಅಭ್ಯಾಸೇನ, ಅಭ್ಯಾಸ ಯೋಗೇನ ತತೋ. ಇಲ್ಲಿ ತತಃ ಅಂತ ಬರುತ್ತೆ. ತತಃ ಮಾಂ ಇಚ್ಛಾಪ್ತುಂ ಅಂದ್ರೆ ಇದು ಬಿಡಿಸಿದಾಗ ಮಾಂ ಇಚ್ಛಾ ಆಪ್ತುಂ ಅಂತ ಬರುತ್ತೆ. 3 ಪದಗಳಾಗುತ್ತೆ. ಮಾಂ ಇಚ್ಛಾ ಆಪ್ತುಂ, ಮಾಮಿಚ್ಛಾಪ್ತುಂ, ಮಾಮಿಚ್ಛಾಪ್ತುಂ ಅಥವಾ ಮಾಂ ಇಚ್ಛಾಪ್ತುಂ ಅಂತ ಕರೀರಿ. 2 ಪದ ಮಾಡ್ಬೋದು. ಅಭ್ಯಾಸ ಯೋಗೇನ ತತೋ ಮಾಂ ಇಚ್ಛಾಪ್ತುಂ ಧನಂಜಯ. ಅಲ್ಲಿ ಮ ಇದೆಯಲ್ಲ, ಆ ಜಾಗದಲ್ಲಿ ಹಿಂದೆ ಮ ವ್ಯಂಜನ ಆಗುತ್ತೆ, ಮುಂದಿನ ಪದಕ್ಕೆ ಈ ಹೋಗುತ್ತೆ. ಮಾಂ ಇಚ್ಛಾಪ್ತುಂ, ಮಾಂ ಇಚ್ಛಾಪ್ತುಂ ಧನಂಜಯ. ಸೊ ಸರಳವಾಗಿದೆ, ಎಲ್ರು ಕೂಡ ಎಲ್ರು ಹೇಳ್ಬೋದು. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಅಥ ಚಿತ್ತಂ ಸಮಾಧಾತುಂ. ಸೊ ಹಿಂದಿನ ಒಂದು ಶ್ಲೋಕವನ್ನ ನಾನು ನೆನಪಿಸಿಕೊಂಡಾಗ ಅದರ ಶ್ಲೋಕ ಮುಂದುವರಿಯುತ್ತೆ. ಹಿಂದೆ ಏನಿತ್ತು? ಮಯೇನ ಮನ ಆತತ್ವ. ಅಂದ್ರೆ ಅಲ್ಲಿ ಏನ್ ಹೇಳಿದ್ರು ಭಗವಂತ, ಸೊ ನನ್ನಲ್ಲಿ ನಿನ್ನ ಮನಸ್ಸನ್ನ ನಿಲ್ಲಿಸು. ಸೊ ನೀನು ನಿನ್ನ ಏನು ಬುದ್ಧಿ ಇದೆಯೋ ಸಂಪೂರ್ಣವಾಗಿ ನನ್ನಲ್ಲಿ ಅದನ್ನ ತೊಡಗಿಸು, ಸಾಕು. ಸೊ ಇದರಿಂದ ಏನಾಗುತ್ತೆ? ನೀನು ನಿಸ್ಸಂದೇಹವಾಗಿ ನನ್ನಲ್ಲೇನೆ ನೀನು ವಾಸಿಸ್ತೀಯ, ಮತ್ತೆ ನೀನು ಬೇರೆ ಕಡೆಗೆ ನಿನ್ನ ಗಮನ ಹೋಗೋದಿಲ್ಲ ಅಂತ ಹೇಳಿ ಹೇಳಿದ್ರು. ಮುಂದುವರಿಸ್ತಾ ಇಲ್ಲೇನ್ ಹೇಳ್ತಾರೆ? ಅಥ ಚಿತ್ತಂ ಸಮಾಧಾತುಂ. ಓಕೆ, ಇಲ್ಲಿ ಅಥ ಅಂತ ಕಾರಣ. ಆದ್ರೆ ಚಿತ್ತಂ ಅಂದ್ರೆ ಚಿತ್ತ ಮನಸ್ಸನ್ನ ಏನ್ ಮಾಡ್ಬೇಕು? ಸಮಾಧಾತುಂ. ಸಮಾಧಾತುಂ ಅಂದ್ರೆ ಇಲ್ಲಿ ಸ್ಥಿರಗೊಳಿಸುವಂತದಕ್ಕೆ ಸಮಾಧಾತುಂ ಅಂತ ಕರೀತಾರೆ. ಅಂದ್ರೆ ಸಂಪೂರ್ಣವಾಗಿ ಸ್ಥಿರಗೊಳಿಸೋದಕ್ಕೆ ಸಮಾಧಾತುಂ ಅಂತಾರೆ. ಓಕೆ, ಆದ್ರೆ ನಿನ್ನ ಮನಸ್ಸನ್ನ ಸಂಪೂರ್ಣವಾಗಿ ಸ್ಥಿರಗೊಳಿಸು. ನ ಶಕ್ನೋಸಿ. ಸಾಧ್ಯ ಇಲ್ದಿದ್ರೆ, ನಿನ್ನ ಮನಸ್ಸನ್ನ ನನ್ನಲ್ಲಿ ಸ್ಥಿರಗೊಳಿಸ್ಲಿಕ್ಕೆ ಸಾಧ್ಯ ಆಗದಿದ್ರೆ ಆಪ್ಷನ್ ಕೊಡ್ತಾ ಇದ್ದಾನೆ ಭಗವಂತ. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು? ನಿನ್ನ ಮನಸ್ಸನ್ನ ಬುದ್ಧಿಯನ್ನ ನನ್ನಲ್ಲಿ ನಿಲ್ಲಿಸು ಅಂತ ಹೇಳ್ತಾನೆ. ಒಂದ್ ವೇಳೆ ನಿನಗೆ ಮನಸ್ಸನ್ನ ನನ್ನಲ್ಲಿ ನಿಲ್ಲಿಸ್ಲಿಕ್ಕೆ ಆಗದಿದ್ರೆ, ಸಾಧ್ಯವಿಲ್ಲದೆ ಇದ್ರೆ ನ ಶಕ್ನೋಸಿ ಮೈ ಸ್ಥಿರಂ ಅಂದ್ರೆ ನನ್ನಲ್ಲಿ ಸ್ಥಿರವಾಗಿಸ್ಲಿಕ್ಕೆ ಸಾಧ್ಯವಿಲ್ಲದ್ರೆ ಅಭ್ಯಾಸ ಯೋಗೇನ ತತೋ. ಸಾಧ್ಯ ಆಗದಿದ್ರೆ ಏನ್ ಮಾಡು? ಅಭ್ಯಾಸದ ಮೂಲಕ ತತ ಮಾಂ ಇಚ್ಛಾಪ್ತುಂ. ಸೊ ಆಗ ನನ್ನನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನು ಇಚ್ಛೆ. ಇಲ್ಲಿ ಮಾಂ ಇಚ್ಛಾಪ್ತುಂ ಅಂತ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ನನ್ನನ್ನ ಸೇರುವಂತ ಬಯಕೆ. ಮಾಂ ಇಚ್ಛಾಪ್ತುಂ ಅಂದ್ರೆ ಭಗವಂತ ಬೇಕು ಅನ್ನುವಂತಹ ಒಂದು ಬಯಕೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಮಾಂ ಇಚ್ಛಾಪ್ತುಂ ಅಂತ ಕರೀತಾರೆ. ಅಂದ್ರೆ ಮಾಂ ಅಂದ್ರೆ ನನ್ನನ್ನ ಬಯಸು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನನ್ನನ್ನ ನಾನು ಬೇಕು ಅಂತ ಅಥವಾ ನನ್ನನ್ನ ಸೇರುವಂತ ಬಯಕೆಯನ್ನ ಬೆಳೆಸ್ಕೋ ಅಂತ ಹೇಳುವಂಥದ್ದು ಇದು ಮಾಂ ಇಚ್ಛಾಪ್ತುಂ ಅಂತ ಹೇಳಿ. ಧನಂಜಯ ಅಂತ ಹೇಳ್ತಾರೆ, ಹೇ ಅರ್ಜುನ ಹೀಗೆ ನೀನ್ ಮಾಡು ಅಂತ ಹೇಳ್ತಾರೆ. ಸೊ ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಅಂದ್ರೆ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮೈ ಸ್ಥಿರಂ. ಓಕೆ, ನಿನ್ನ ಮನಸ್ಸನ್ನ ನನ್ನಲ್ಲಿ ಸ್ಥಿರಗೊಳಿಸ್ಲಿಕ್ಕೆ ಅಂದ್ರೆ ಸ್ಥಿರಗೊಳಿಸು ಅಂತ ಹಿಂದೆ ಹೇಳಿದ್ದಾರೆ ಶ್ಲೋಕದಲ್ಲಿ. ನಿನ್ನ ಮನಸ್ಸನ್ನ ನನ್ನಲ್ಲಿ ಸ್ಥಿರಗೊಳಿಸ್ಲಿಕ್ಕೆ ತಕ್ಷಣ ಸಾಧ್ಯ ಆಗದೆ ಇದ್ರೆ
ಏನ್ ಮಾಡು, ಅಭ್ಯಾಸ ಯೋಗೇನ ತತೋ, ಅಭ್ಯಾಸ ಯೋಗದ ಮೂಲಕ ನೀನೇನ್ ಮಾಡು, ಮಾಮಿಚ್ಚಾಪ್ತುಮ್ ಅಂತ ಹೇಳ್ತಾರೆ ಧನಂಜಯ. ಹೇ ಅರ್ಜುನ, ನನ್ನನ್ನ ಪಡೀಲಿಕ್ಕೆ, ನನ್ನಲ್ಲಿ ಬಯಕೆಯನ್ನ ಬೆಳೆಸ್ಕೊಳ್ಳಿಕ್ಕೆ ನೀನು ಅಟ್ಲೀಸ್ಟ್ ಪ್ರಯತ್ನವಾದ್ರಾದ್ರೂ ಮಾಡು ಅಂತ ಹೇಳಿ ಅರ್ಜುನ್ ಹೇಳ್ತಾ ಇರುವಂತದ್ದು. ಮತ್ತೆ ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ, ನಮ್ಗೇನ್ ತಿಳಿಯುತ್ತೆ ಅಂದ್ರೆ ಇದರಿಂದ ತಕ್ಷಣ ನಿನ್ನ ಮನಸ್ಸನ್ನ ನನ್ನಲ್ಲಿ ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗದೆ ಇದ್ರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಅಭ್ಯಾಸದ ಮೂಲಕ ಕ್ರಮೇಣ ನನ್ನನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡು. ಸೊ ನಾವೆಲ್ಲ ಮಾಡ್ತಾ ಇರೋದು ಹಾಗೆ, ಸಾಧನೆಯ ಮೂಲಕ ಅಲ್ಲ, ಸ್ಥಿರವಾಗಿ ನಮಗೆ ಬಹಳ ಬೇಗ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಭ್ಯಾಸವನ್ನ ಮಾಡ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಮಾತಾಜಿ 4 ಜನರಿಗೆ ಹೇಳಿಸಿ. ಹಾ ಮಾತಾಜಿ, ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ, ಬಿ.ವಿ. ಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಹಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಹಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 10ನೇ ಶ್ಲೋಕ. ಅಭ್ಯಾಸೇಪ್ಯಾಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಇದರ ಒಂದು ಉಚ್ಚಾರಣೆ ಅಭ್ಯಾಸೇಪ್ಯ ಸಮರ್ಥೋಸಿ. ಇಲ್ಲಿ 4 ಪದಗಳು ಬರುತ್ತೆ ಫಸ್ಟ್ ಲೈನ್ ಅಲ್ಲಿ. ಎಲ್ಲ ಕೂಡಿನೇ ಇದೆ, ಅದು ಬಿಡಿಸಿದಾಗ 4 ಪದಗಳಾಗತ್ತೆ. ಅಭ್ಯಾಸೆ, ಅಪಿ, ಅಸಮರ್ಥ ಮತ್ತೆ ಅಸಿ ಅಂತ ಹೇಳಿ ಕೂಡಿ ಅಭ್ಯಾಸೇಪ್ಯ ಸಮರ್ಥೋಸಿ. ಸೊ ನೀವು 2 ಪದವನ್ನ ಮಾಡ್ಬೋದು ಇಲ್ಲಿ. ಏನಂತ, ಅಭ್ಯಾಸೇಪ್ಯ ಅಸಮರ್ಥೋಸಿ, ಅಭ್ಯಾಸೇಪಿ ಅಸಮರ್ಥೋಸಿ ಅಂತ ಹೇಳ್ಬೋದು. ಅಥವಾ ಕೂಡಿ ಹೇಳೋದಾದ್ರೆ ಅಭ್ಯಾಸೇಪ್ಯ ಸಮರ್ಥೋಸಿ ಅಂತ ಹೇಳ್ಬೋದು. ಬಿಡಿಸೋದಾದ್ರೆ ಏನ್ ಮಾಡ್ತೀರಾ, ಅಭ್ಯಾಸೇಪಿ ಅಸಮರ್ಥೋಸಿ. ಯಾಕಂದ್ರೆ ಅಲ್ಲಿ ಬರುತ್ತೆ, ಪಿಯ ಇದೆಯಲ್ಲ, ಅದು ವಿಸರ್ಗ ಹಿಂದೆ ಹೋದಾಗ ಮುಂದೆ ಸ್ವರ ಬರುತ್ತೆ. ಸೊ ಇಲ್ಲಿ ಅಪಿ ಆಗತ್ತೆ. ಮುಂದೆ ಅದು ಏನ್ ವ್ಯಂಜನ ಇದೆಯಲ್ಲ, ಇದು ಯವತ್ತಿದೆಯಲ್ಲ, ಅದು ಮುಂದೆ ಹೋಗಿ ಆಗುತ್ತೆ, ಅಸಮರ್ಥ ಅಂತ ಆಗುತ್ತೆ. ಮತ್ತೆ ಇಲ್ಲಿ ಅವಗ್ರಹಗಳಿದೆ. ಅಭ್ಯಾಸೆ ಅಂತ ಅಲ್ಲೇ ಒಂದು ಅವಗ್ರಹ ಇದೆ, ಅಲ್ಲಿ ಥೋಸಿ ಅಂತ ಅಲ್ಲಿ ಒಂದು ಅವಗ್ರಹ ಇದೆ. ಅದ ಅವಗ್ರಹನು ನೀವು ಹೇಳ್ಬೋದು. ಅಭ್ಯಾಸೆ ಅಪಿ ಅಸಮರ್ಥ ಅಸಿ ಅಂತಾನು ಕೂಡ ಹೇಳ್ಬೋದು. ಮತ್ಕರ್ಮ ಪರಮೋ ಭವ. ಇಲ್ಲಿ 2 ಪದಗಳು ಬರುತ್ತೆ, ಮತ್ಕರ್ಮ ಪರಮಃ ಅಂತ ಹೇಳಿ. ಕೂಡಿ ಹೇಳಿ, ಮತ್ಕರ್ಮ ಪರಮೋ ಭವ. ಮದರ್ಪಮಪಿ. ಇದು ಮದರ್ಮಪಿ ಬಿಡಿಸಿದಾಗ ಮತ್ ಅಥರ್ಮ ಅಪಿ ಅಂತ ಬರ್ತದೆ. ಮತ್ ಅಥರ್ಮ ಅಪಿ, ಮದರ್ಪಮಪಿ. ಕೂಡಿ ಹೇಳಿ, ಮದರ್ಪಮಪಿ ಕರ್ಮಾಣಿ ಕುರ್ವನ್. ವ್ಯಂಜನ ಇದೆ ನೋಡಿ ಅಲ್ಲಿ, ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. 2 ಪದ ಬರುತ್ತೆ ಅಲ್ಲಿ, ಸಿದ್ಧಿಂ ಮತ್ತೆ ಅಲ್ಲಿ ಸೇರಿಸಿದಾಗ ಅವಾಪ್ಸ್ಯಸಿ ಅಂತ ಆಗುತ್ತೆ. ಸಿದ್ಧಿಂ ಅವಾಪ್ಸ್ಯಸಿ ಅನ್ಬೋದು, ಅಥವಾ ಸಿದ್ಧಿಂ ಆಡ್ ಮಾಡ್ಬೋದು ಅವಾಪ್ಸ್ಯಸಿ ಅಂತ ಹೇಳಿ. ಆಡ್ ಮಾಡಿದಾಗ ವ್ಯಂಜನ ಮಾತ್ರ ನೀವು ಕೂಡ್ಸಿನೇ ಹೇಳ್ಬೇಕು, ಸಿದ್ಧಿಂ ಅವಾಪ್ಸ್ಯಸಿ ಅಂತ. ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಅಭ್ಯಾಸೆ, ಇಲ್ಲಿ ಆಪ್ಷನ್ಸ್ ಕೊಡ್ತಾ ಇರೋದು ಅಂತ ಈಗಾಗ್ಲೇ ಹೇಳಿರುವಂತದ್ದು, ಆಯ್ಕೆ. ನಿನ್ಗೇನ್ ಬೇಕೋ ಹಾಗೆ ಮಾಡು ಅಂತ ಹೇಳಿ ಭಗವಂತನೇ ಸ್ವತಃ ಹೇಳ್ತಾ ಇರುವಂತದ್ದು. ನಿನ್ಗೆ ಅದಾಗ್ಲಿಲ್ಲ ಅಂದ್ರೆ ಇದನ್ ಮಾಡು ಅಂತ ಹೇಳಿ. ಈಗ ಒಂದ್ ವೇಳೆ ಅಭ್ಯಾಸ ಮಾಡು ಅಂತ ಹೇಳಿದ್ನಲ್ಲ ಹಿಂದಿನ ಶ್ಲೋಕದಲ್ಲಿ, ಇಲ್ಲಿ ಹೇಳ್ತಾ ಇರುವಂತದ್ದು ಅಭ್ಯಾಸಿ. ಅಭ್ಯಾಸೆ ಅಪಿ ಅಂದ್ರೆ ಅಭ್ಯಾಸದಲ್ಲಿಯೂ, ಅಪಿ ಅಂದ್ರೆ ಕೂಡ, ಅಭ್ಯಾಸದಲ್ಲಿಯೂ ಕೂಡ ಅಸಮರ್ಥ ಅಸಿ ಅಂದ್ರೆ ಅಸಮರ್ಥನಾಗಿದ್ದರೆ ಅಂತ ಅರ್ಥ.
ನೀ ಅಭ್ಯಾಸದಲ್ಲಿಯೂ ಕೂಡ ಅಸಮರ್ಥನಾಗಿದ್ದರೆ ಅಂದ್ರೆ ನಿನಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಏನ್ ಮಾಡ್ಬೇಕು ಅಂತ ಕೂಡ ಮುಂದೆ ಹೇಳ್ತಾರೆ. ಮತ್ಕರ್ಮ ಪರಮೋ ಭವ. ಮತ್ಕರ್ಮ ಪರಮಃ. ಮತ್ಕರ್ಮ ಅಂತಂದ್ರೆ ಮತ್ಕರ್ಮ. ಮತ್ತಂದ್ರೆ ನನ್ನ ಕರ್ಮ ಅಂದ್ರೆ ಕಾರ್ಯಗಳನ್ನು, ನನ್ನ ಕಾರ್ಯಗಳನ್ನೇ ಪರಮ ಗುರಿಯನ್ನಾಗಿ ಮಾಡ್ಕೋ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಏನೇ ನೀನು ಕಾರ್ಯವನ್ನ ಮಾಡು, ನನಗಾಗಿ ಮಾಡು, ನನಗಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾ ಇರುವಂತದ್ದು. ಏನೇ ಕಾರ್ಯ ಮಾಡು, ನನಗಾಗಿ ಮಾಡು ಅಂತ. ಭವ ಅಂದ್ರೆ ಆಗು ಅಂತ ಹೇಳ್ತಾ ಇರುವಂತದ್ದು. ಆಮೇಲೆ ಮದರ್ಪಮಪಿ ಕರ್ಮಾಣಿ. ಮತ್ತೆ ಇನ್ನೊಂದು ಆಪ್ಷನ್ ಕೊಡ್ತಾ ಇರುವಂತದ್ದು. ಓಕೆ, ಇಲ್ಲಿ ಇಲ್ಲ, ಮುಂದೆ ಇದೆ ಇದು. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಪರಿಣಾಮ ಅನ್ನೋದನ್ನ ಮುಂದೆ 3ನೇ ಲೈನ್ 4ನೇ ಲೈನ್ ಅಲ್ಲಿ ಹೇಳ್ತಾರೆ. ಏನಂತ? ಮದರ್ಪಮಪಿ ಕರ್ಮಾಣಿ. ಒಂದ್ ವೇಳೆ ನೀನೇನಾದ್ರೂ ನನಗಾಗಿ ಕಾರ್ಯವನ್ನ ಮಾಡಿದ್ರೆ, ಕರ್ಮಗಳ ಮಾಡೋದ್ರಿಂದ ಕೂರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಸೊ ನೀನು ಕೂರ್ವನ್ ಕೂರ್ವನ್ ಅಂದ್ರೆ ಏನು? ಕರ್ಮಾಣಿ ಕೂರ್ವನ್ ಅಂತ ಕರೀತಾರೆ. ಅಂದ್ರೆ ಕರ್ಮಗಳನ್ನ ಕೂರ್ವನ್ ಅಂದ್ರೆ ಮಾಡೋದ್ರಿಂದ, ಕರ್ಮಗಳನ್ನ ಮಾಡೋದ್ರಿಂದ ಏನಾಗತ್ತೆ? ಸಿದ್ಧಿಂ ಅವಾಪ್ಸ್ಯಸಿ. ಸಿದ್ಧಿಂ ಅಂದ್ರೆ ಏನು? ಪರಿಪೂರ್ಣತೆ. ಸಿದ್ಧಿ ಅಂದ್ರೆ ಇಲ್ಲಿ ಸಿದ್ಧಿಗಳನ್ನ ಪಡೆಯೋದು, ಹಾಗೆ ಅಷ್ಟು ಸಿದ್ಧಿಗಳನ್ನ ಹೇಳ್ತಾ ಇರುವಂತದ್ದಲ್ಲ. ಪರಿಪೂರ್ಣತೆಯನ್ನ ಅವಾಪ್ಸ್ಯಸಿ ಅಂದ್ರೆ ಪಡಿತೀಯಾ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನರ್ಥ ಅಂದ್ರೆ ಅಭ್ಯಾಸೇಪಿ ಸಮರ್ಥೋಸಿ ಅಂದ್ರೆ ಅಭ್ಯಾಸ ಮಾಡೋದಕ್ಕೂ ಸಾಧ್ಯವಾಗದಿದ್ರೆ ಮತ್ಕರ್ಮ ಪರಮೋಭವ, ನನ್ನ ಕಾರ್ಯಗಳನ್ನೇ ನಿನ್ನ ಪರಮ ಗುರಿಯನ್ನಾಗಿಸು, ಅಥವಾ ನಿನ್ನ ಕಾರ್ಯಗಳನ್ನ ನನ್ನಲ್ಲಿ ತೊಡಗಿಸು. ಮದರ್ಪಮಪಿ ಕರ್ಮಾಣಿ, ಏನು? ಸೊ ನನಗಾಗಿ ಕರ್ಮಗಳನ್ನ ಮಾಡೋದ್ರಿಂದ ಏನ್ ಸಿಗುತ್ತೆ? ಸಿದ್ಧಿಂ ಅವಾಪ್ಸ್ಯಸಿ, ನೀನು ಆತ್ಮಸಿದ್ಧಿಯನ್ನ ಪಡಿತೀಯಾ, ಪರಿಪೂರ್ಣತೆಯನ್ನ ಪಡಿತೀಯಾ ಅಂತ ಹೇಳ್ತಾರೆ. ಮತ್ತೆ ನಾಲ್ಕು ಜನರಿಗೆ ಹೇಳಿಸಿ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ, ಚನ್ನಪ್ಪ ಪ್ರಭುಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ. ಶ್ಲೋಕ 10. ಅಭ್ಯಾಸ ಸಮರ್ಥೋಸ್ಮಿ ಮತ್ಕರ್ಮ ಪರಮೋ ಭವ ಮದಾರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಕರ್ಮ ಮಾತಾಜಿ ಅದು ಸರಿಯಾಗಿ ಬರ್ಲಿಲ್ಲ. ಇರ್ಲಿ, ಇದು ಸಿದ್ಧಿಂ ಅವಾಪ್ಸ್ಯಸಿ. ಫಸ್ಟ್ ಸ್ಟಾರ್ಟಿಂಗ್ ಕರೆಕ್ಟ್ ಹೇಳಿದ್ರಿ, ಆಮೇಲೆ ಮತ್ತೆ ಮವಾಪ್ಸ್ಯಸಿ ಅಂತ ಚೇಂಜ್ ಮಾಡಿದ್ರಿ. ಇದು ಸಿದ್ಧಿಂ ಫಸ್ಟ್, ಆಮೇಲೆ ಅವಾಪ್ಸ್ಯಸಿ. ಅಲ್ಲಿ ಮ ಆದ್ಮೇಲೆ ಸೇರಿಸ್ಬೇಕು, ಒಳಗಡೆ ನಾವು ಸೇರಿಸ್ಬೇಕು ಅದನ್ನ ಹೇಳುವಾಗ. ಒಂದ್ ವೇಳೆ ಅದು ಬೇಡ ಅಂದ್ರೆ ಅದು ಹೇಗಿದೆಯೋ ಹಾಗೆ ಹೇಳ್ಬೋದು, ಸಿದ್ಧಿಂ ಅವಾಪ್ಸ್ಯಸಿ. ಮತ್ತೆ ಇಲ್ಲಿ ಮೇಲೆ ಇದೆಯಲ್ಲ ಫಸ್ಟ್ ಲೈನು, ಅಭ್ಯಾಸೇಪ್ಯ ಸಮರ್ಥೋಸಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ನೆಕ್ಸ್ಟ್. ಶ್ಲೋಕ 10. ಅಭ್ಯಾಸೋ ಅಪ್ಯ ಸಮರ್ಥೋಷಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಫಸ್ಟ್ ಲೈನು ಅಭ್ಯಾಸೇಪ್ಯ ಸಮರ್ಥೋಸಿ, ಅಥವಾ ನೀವು ಅಭ್ಯಾಸೇ ಅಪಿ ಸಮರ್ಥೋಸಿ ಅಂತ ಹೇಳ್ಬೋದು. ಅಭ್ಯಾಸೇ ಅಪಿ ಸಮರ್ಥೋಷಿ. ಅಭ್ಯಾಸೇ ಅಪಿ ಸಮರ್ಥೋಷಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮಪ್ಯಾಪ್ಸ್ಯಸಿ. ಸಿದ್ಧಿಂ ಅವಾಪ್ಸ್ಯಸಿ, ಮ ಆದ್ಮೇಲೆ ಅಲ್ಲಿ ಸೇರಿಸ್ಬೇಕು. ಸಿದ್ಧಿಂ ಅವಾಪ್ಸ್ಯಸಿ. ರೈಟ್, ಸಿದ್ಧಿಂ ಅವಾಪ್ಸ್ಯಸಿ. ಹರೇ ಕೃಷ್ಣ. ಸರಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಭ್ಯಾಸೇಪಿ ಸಮರ್ಥೋಷಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೇಳಿಸ್ತಾ ಮಾತಾಜಿ? ನಂದು ಕೇಳಿಸ್ತು. ಪ್ರಭುಜಿ ಹೇಳಿ.
ಹರೇ ಕೃಷ್ಣ ಪ್ರಭುಜಿ, ನಿಮ್ದು ಡಿಸ್ಟರ್ಬೆನ್ಸ್ ಇದೆ. ತುಂಬಾ ಹರೇ ನೆಟ್ವರ್ಕ್ ಕೃಷ್ಣ, ಪ್ರಾಬ್ಲಮ್ ಇದೆ ಪ್ರಭುಜಿ. ಮ್ಯೂಟ್ ಮಾಡ್ಬಿಡಿ ಮಾತಾಜಿ ಅವ್ರಿಗೆ. ಮ್ಯೂಟ್ ಮಾಡ್ಬಿಡಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ ಆದ್ರೆ ಅನ್ಸುತ್ತೆ ಎಲ್ರು. ಹಾ ಮಾತಾಜಿ. ನಿಮ್ದು ಪ್ರಭುಜಿ ಈಗ ಹೇಳ್ತಾ ಇದ್ರಲ್ಲ, ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಹೇಳಿ. ನೆಕ್ಸ್ಟ್ ಟೈಮ್. ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ. ಅಥೈದತ್ಯಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಾಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಅಥೈದತ್ಯಪ್ಯ ಶಕ್ತೋಸಿ. ಇದನ್ನ ಬಿಡಿಸಿದಾಗ 5 ಪದಗಳಾಗತ್ತೆ. ಅಥ ಏತತ್ ಅಪಿ ಅಶಕ್ತಃ ಅಸಿ ಅಂತ ಹೇಳಿ. ಸೊ ನಾವು ಹೇಳುವಾಗ ನೀವು ಹಾಗೆ ಹೇಳಿ, ಅಥೈದತ್ಯಪ್ಯವರೆಗೂ ಹೇಳಿ. ಅಥೈದತ್ಯಪಿ ಅಶಕ್ತೋಸಿ ಅಂತ ಬರುತ್ತೆ. ಅಥೈದತ್ಯಪಿ ಶಕ್ತೋಸಿ ಕೂಡಿ ಹೇಳೋದಾದ್ರೆ ನಾ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ನಾನು ಹೇಳುವಾಗ, ಅಥೈದತ್ಯಪ್ಯ ಶಕ್ತೋಸಿ ಹೀಗೆ ಹೇಳ್ಬೋದು. ಬಿಡಿಸ್ಲಿಕ್ಕೆ ಆಗದೆ ಇರೋರು ಏನ್ ಮಾಡಿ, ಅಥೈದತ್ಯಪಿ ಅಥೈತದಪಿ ಪಿ ಹೇಳ್ಬೇಕು. ಮತ್ತೆ ಪಿಯ ಹೇಳ್ಬೇಡಿ, ಬಿಡಿಸುವಾಗ ಪಿಯ ಹೇಳ್ಬಾರ್ದು. ಅಥೈದತಪಿ ಆಮೇಲೆ ಮುಂದೆ ಅಲ್ಲಿ ಅಶಕ್ತೋಸಿ ಹಾಕ್ಬೇಕು. ಅಂದ್ರೆ ಅದು ಪಕ್ಕೆ ವ್ಯಂಜನ ಯಾವತ್ತಿದೆಯಲ್ಲ ಅದನ್ನ ತೆಗಿಬೇಕು ಅಷ್ಟೇ, ಬಿಡಿಸಿ ಹೇಳೋರು. ಅಥೈತದಪಿ ಅಶಕ್ತೋಸಿ ಅಂತ ಹೇಳಿ ಬಿಡಿಸಿ ಹೇಳೋರು. ಕೂಡಿ ಹೇಳೋರು ಅಥೈತದಪ್ಯ ಶಕ್ತೋಸಿ ಹೇಳಿ ಕೂಡಿ ಹೇಳೋರು. ಕರ್ತುಂ ಮದ್ಯೋಗಮಾಶ್ರಿತಾಃ, ಕರ್ತುಂ ಹಾಗೆ ಮತ್ತೆ ಮದ್ಯೋಗಮಾಶ್ರಿತಾಃ. ಅಲ್ಲಿ ಮದ್ಯೋಗ ಯಾಕೆ ಬರ್ತದೆ ಅಂದ್ರೆ ಮತ್ ಯೋಗಂ ಆಶ್ರಿತಃ ಅಂತ ಬರುತ್ತೆ 3 ಪದ. ಮತ್ ಯೋಗಂ ಆಶ್ರಿತಃ, ಇಲ್ಲಿ ಮದ್ಯೋಗಂ ಆಶ್ರಿತಾಃ ಅಂತ ಕೂಡಿ ಹೇಳ್ಬೋದು. ಇಲ್ಲ ಅಂದ್ರೆ ಮದ್ಯೋಗಂ ಆಶ್ರಿತಃ, ಮದ್ಯೋಗಂ ಆಶ್ರಿತಃ. ಮಾ ಇದೆಯಲ್ಲ ಅದನ್ನ ಹಿಂದಿನ ಪದಕ್ಕೆ ಹೋಗಿ ಮ ಮಾಡ್ಬೇಕು ವ್ಯಂಜನ. ಅದಕ್ಕೆ ಮಕ್ಕೆ ಇರುವಂತಹ ಸ್ವರ ಕೂಡಿದೆಯಲ್ಲ ಆ ಸ್ವರ ಅದ್ರ ಮುಂದಿನ ಪದಕ್ಕೆ ಒಯ್ಬೇಕು. ಮದ್ಯೋಗಂ ಆಶ್ರಿತಃ. ಸರ್ವಕರ್ಮ ಫಲತ್ಯಾಗಂ, ಇದು ನಿಮ್ಗೆ ಸರಳವಾಗಿದೆ. ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್ ವ್ಯಂಜನ ಇದೆ. ಯತ್ ಆತ್ಮವಾನ್ ಅಂತ ಕರೀತಾರೆ ಅದಕ್ಕೆ, ಯತಾತ್ಮವಾನ್. ಇಲ್ಲಿನೂ ಕೂಡ ಮತ್ತೆ ಭಗವಂತ ಹೇಳ್ತಾರೆ. ಏನಂತ ಹೇಳೋದು? ಅಥ ಆಗ. ಈಗ ಏನ್ ಹೇಳಿರುವಂತದ್ದು ಹಿಂದೆ, ನಿನ್ಗೆ ಏನ್ ಮಾಡ್ಲಿಕ್ಕೆ ಆಗದಿದ್ರೆ ಅಭ್ಯಾಸದಿಂದ ನೀನು ಕೂಡ ಅಸಮರ್ಥನಾಗಿದ್ರೆ ನೀನು ಸಂಪೂರ್ಣವಾಗಿ ನಿನ್ನ ಕಾರ್ಯಗಳನ್ನ ನನ್ನಲ್ಲಿ ತೊಡಗಿಸ್ಕೋ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಆಗ. ಒಂದ್ ವೇಳೆ ನಿನಗೆ ನನ್ನಲ್ಲಿ ನಿನ್ನ ಕಾರ್ಯಗಳನ್ನ ತೊಡಸ್ಕೊಳ್ಲಿಕ್ಕೆ ಆಗದು ಇದ್ರು ಕೂಡ ಏನ್ ಮಾಡ್ಬೇಕು, ಮತ್ತೆ ಆಪ್ಷನ್ ಕೊಡ್ತಾರೆ. ಆಗ ಇದನ್ನು ಕೂಡ ಸಾಧ್ಯವಿಲ್ಲದೆ ಇದ್ರೆ ಅಂತ ಅರ್ಥ. ಏತತ್ ಅಂದ್ರೆ ಇದನ್ನ ಕೂಡ, ಅಪಿ ಅಂದ್ರೆ ಕೂಡ, ಅಶಕ್ತೋಸಿ ಅಂದ್ರೆ ಅಶಕ್ತಃ ಅಸಿ ಅಂತ ಹೇಳ್ತಾರೆ. ಸಾಧ್ಯವಿಲ್ಲದೆ ಇದ್ರೆ, ಆಗ ಇದು ಕೂಡ ನಿನ್ಗೆ ಸಾಧ್ಯ ಆಗದೆ ಇದ್ರೆ ಏನ್ ಸಾಧ್ಯ? ಇದು ಕೂಡ ಅಂದ್ರೆ ಯಾವ್ದು? ಹಿಂದೆ ಹೇಳಿರೋ ಶ್ಲೋಕದಲ್ಲಿ ಬರುತ್ತೆ. ಏನಂತ? ನಿನ್ನ ಕರ್ಮಗಳನ್ನ ನನ್ನಲ್ಲಿ ತೊಡಗಿಸು, ನನಗಾಗಿ ನೀನು ಕೆಲಸ ಮಾಡುವಂತ, ಅದನ್ನು ಕೂಡ ನಿನ್ಗೆ ಮಾಡದೆ ಆಗಿದ್ರೆ ಅಂತ ಅದ್ರ ಅರ್ಥ. ಸಾಧ್ಯವಿಲ್ಲದೆ ಇದ್ರೆ ಕರ್ತುಂ ಮದ್ಯೋಗಂ ಆಶ್ರಿತಾಃ, ಮತ್ ಯೋಗಂ ಅಂತ ಕರೀತಾರೆ. ಇಲ್ಲಿ ಹೇಳ್ತಾ ಇರುವಂತದ್ದು ಮತ್ ಯೋಗಂ ಅಂದ್ರೆ ನನ್ನಲ್ಲಿ ಯೋಗಂ ಅಂತ ಹೇಳ್ತಾ ಇರುವಂತದ್ದು ಭಕ್ತಿ ಸೇವೆಗೆ ಹೇಳ್ತಾರೆ. ಯೋಗ ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗದ ಕುರಿತಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಇದು ಭಕ್ತಿ ಯೋಗದ ಒಂದು ಅಧ್ಯಾಯ. ಭಕ್ತಿ ಯೋಗದ ಕುರಿತಾಗಿ ಹೇಳ್ತಾರೆ. ಸೊ ನನ್ನಲ್ಲಿ ಭಕ್ತಿ ಸೇವೆಯಲ್ಲಿ ಆಶ್ರಿತನಾಗು ಅಂತ ಹೇಳ್ತಾ ಇರುವಂತದ್ದು. ಸೊ ನನ್ನ ಪ್ರಜ್ಞೆಯಲ್ಲಿ ನಿನ್ಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ಈ ನಿನ್ನ ಎಲ್ಲ ಕರ್ಮ ಫಲವನ್ನ, ಸರ್ವಕರ್ಮ ಫಲತ್ಯಾಗಂ, ಸರ್ವ ಅಂದ್ರೆ ಎಲ್ಲ, ಕರ್ಮ ಅಂದ್ರೆ ಮಾಡುವಂತ ಕೆಲಸ, ಆ ಕೆಲಸದಲ್ಲಿ ಏನ್ ಫಲ ಸಿಗುತ್ತೋ ಆ ಫಲವನ್ನ ತ್ಯಾಗ ಮಾಡುವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ತತಃ ಕುರು ಯತಾತ್ಮವಾನ್. ಹೀಗೆ ಆತ್ಮ ಸ್ಥಿತನಾಗಿರುವಲ್ಲೂ ನೀನು ಪ್ರಯತ್ನವನ್ನ ಪಡು ಅಂತ ಹೇಳ್ತಾರೆ. ಇಲ್ಲಿ ಯಥ ಆತ್ಮವಾನ್ ಅಂತ ಹೇಳ್ತಾ ಇರುವಂತದ್ದು ಸ್ವಯಂ ನಿಯಂತ್ರಣ ಹೊಂದು ಅಂತ ಹೇಳ್ತಾರೆ. ಸ್ವಯಂ ನಿಯಂತ್ರಣ ಯಾಕೆ ಹೇಳ್ತಾರೆ? ಹೀಗೆ ಮಾಡೋದ್ರಿಂದ ಅಟ್ಲೀಸ್ಟ್ ನೀನು ಕರ್ಮದ ಫಲವನ್ನ ತ್ಯಾಗ ಮಾಡೋದ್ರಿಂದ ನೀನು ಆತ್ಮದಲ್ಲಿ ನಿಯಂತ್ರಣವನ್ನ ಆತ್ಮನ ಸ್ವನಿಯಂತ್ರಣವನ್ನ ಹೊಂತೀಯ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಆತ್ಮಸ್ಥಿತನಾಗ್ತೀಯ ಅಂತ. ಇದನ್ನು ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಅಂದ್ರೆ, ಅಥೈತ ತಪ್ಪಿ ಶಕ್ತೋಸಿ ಅಂದ್ರೆ ಇದನ್ನು ಮಾಡಲು ಅಸಮರ್ಥನಾಗಿದ್ರೆ ಇಲ್ಲಿ ಕರ್ತುಂ ಮದ್ಯೋಗಂ ಆಶ್ರಿತಃ, ನನ್ನ ಒಂದು ಭಕ್ತಿ ಯೋಗವನ್ನ ಆಶ್ರಯಿಸು. ಆಮೇಲೆ
ಸರ್ವ ಕರ್ಮ ಫಲತ್ಯಾಗಂ ತತಃ ಕುರು. ಸೊ ನಿನ್ನ ಕರ್ಮಗಳ ಫಲವನ್ನ ತ್ಯಜಿಸು, ಹೀಗೆ ಮಾಡು. ಯಥ ಆತ್ಮವಾನ್. ಸೊ ಹೀಗೆ ನೀವೊಂದು ನಿನ್ನ ಮೇಲೆ ಸ್ವನಿಯಂತ್ರಣವನ್ನ ನೀನ್ ಪಡಿತೀಯಾ ಅಂತ ಹೇಳ್ತಾ ಇರುವಂತದ್ದು. ಹೀಗೆ ಅಭ್ಯಾಸ ಧ್ಯಾನ ಇದ್ರಲ್ಲಿ ಓಕೆ. ನನ್ನ ಆಶ್ರಯದಲ್ಲಿ ಎಲ್ಲಾ ಕರ್ಮಗಳ ಫಲವನ್ನ ನೀನು ತ್ಯಜಿಸು ಅಂತ ಹೇಳ್ತಾ ಇದ್ದೆ. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಅನಂತ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 11. ಅಥೈದಪಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಾಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಹರೇ ಕೃಷ್ಣ. ಶ್ಲೋಕ ಗೀತಾ ಎಂ 11 ಮಾತಾಜಿ. ಆಯ್ತಲ್ಲ ಅವತ್ತು. ಓಕೆ. ಶ್ಲೋಕ 11. ಅಥೈತದಪ್ಯಶಕ್ತೋಷಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಥೈತದಪ್ಯ ಶಕ್ನೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂಬಿಕಾ ಮಾತಾಜಿ ಅವಾಗ ಹೇಳಿರ್ಲಿಲ್ಲ, ಹೇಳಿ ಮಾತಾಜಿ, ಹೇಳಿದ್ರೆ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಅಂಬಿಕಾ ಮಾತಾಜಿ ಹೇಳ್ತೀರಾ ಮಾತಾಜಿ? ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ, ಕೇಳಿಸ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 12ನೇ ಶ್ಲೋಕ. ಒಂದು ನಿಮಿಷ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಕುಡಿತಾ ಇದ್ದೇನೆ ಮ್ಯಾಮ್, ಕುಡಿತಾ ಇದ್ದೇನೆ ಮಾತಾಜಿ. ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾಚ್ಚಾಂತಿರನಂತರಂ. ಇದೊಂದು ಉಚ್ಚಾರಣೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಇಲ್ಲಿ ಶ್ರೇಯೋ ಹಿ ಅಂತ ಹೇಳಿ ಜ್ಞಾನಂ ಅಭ್ಯಾಸಾತ್. ಇದು ಜ್ಞಾನಂ ಅಭ್ಯಾಸಾತ್ ಇದೆಲ್ಲ ಬಿಡಿಸಿದಾಗ ಅಲ್ಲಿ ಮ ಇದೆಯಲ್ಲ, ಅದು ವ್ಯಂಜನ ಆಗಿ ಹಿಂದೆ ಬರುತ್ತೆ, ಅದಕ್ಕೆ ಕೂಡಿರುವಂತ ಸ್ವರ ಮುಂದೆ ಹೋಗುತ್ತೆ. ಓಕೆ. ಜ್ಞಾನಂ ಅಭ್ಯಾಸಾತ್, ಅಲ್ಲಿ ಸೇರಿಸ್ಲೇಬೇಕು ನೀವು. ಜ್ಞಾನಂ ಅಭ್ಯಾಸಾತ್ ಅಂತ ಹೇಳ್ಬೇಡಿ. ಜ್ಞಾನಂ ಅಭ್ಯಾಸಾತ್ ವ್ಯಂಜನ ಇದೆ. ಜ್ಞಾನಾದ್, ಅದು ಜ್ಞಾನಾತ್ ಅಂತ ಹೇಳ್ತಾರೆ. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾತ್ ಶಾಂತಿರ್ ಅನಂತರಂ. ಈ ತ್ಯಾಗಾತ್ ಶಾಂತಿರ್ ಅನಂತರಂ ಇದೆಯಲ್ಲ, ಇದ 3 ಪದಗಳಾಗಿ ಡಿವೈಡ್ ಆಗುತ್ತೆ. ಏನಂತ? ತ್ಯಾಗಾತ್ ಶಾಂತಿ ಅನಂತರಂ ಅಂತ ಹೇಳ್ತಾರೆ. ನೀವು 2 ಪದ ಮಾಡಿ ಇದನ್ನ. ತ್ಯಾಗಾತ್ ಶಾಂತಿರ್ ಅಂತ ಹೇಳಿ, ತ್ಯಾಗಾತ್ ಶಾಂತಿ ಅನಂತರಂ. ಇಲ್ಲಿ ಮತ್ತೆ ರ ಹೇಳ್ಬೇಡಿ. ತ್ಯಾಗಾತ್ ಶಾಂತಿರ್ ಅಂತ ಹೇಳಿ ಮತ್ತೆ ಅನಂತರಂ ಅಂತ ಹೇಳ್ಬೇಡಿ. ಅಲ್ಲಿ ರ ಇರೋದು ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ಏನಂತ ಕನ್ವರ್ಟ್ ಆಗುತ್ತೆ? ವಿಸರ್ಗ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅ ಬರುತ್ತೆ ಅಲ್ಲಿ. ಅನಂತರಂ ಹಿಂದೆ, ನಂತರಂ ಹಿಂದೆ ಅ ಬಂದಾಗ ರ ಅನ್ನೋದು ವಿಸರ್ಗ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ತ್ಯಾಗಾಚಾಂತಿ ಅಥವಾ ಚಾಂತಿ, ತ್ಯಾಗಾಚಾಂತಿ ಅನಂತರಂ ಅಂತ ಹೇಳಿ ಬರ್ತದೆ. ಅಥವಾ ಕೂಡಿ ಹೇಳೋದ್ರೆ ಕೂಡಿ ಹೇಳಿ. ತ್ಯಾಗಾಚಾಂತಿರ್ ಅನಂತರಂ, ತ್ಯಾಗಾಚಾಂತಿರ್ ನಂತರಂ ಕೂಡಿ ಹೇಳ್ಬೋದು. ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಶ್ರೇಯೋ ಹಿ ಜ್ಞಾನಂ. ಇಲ್ಲಿ ಶ್ರೇಯ ಹಿ ಅಂತ ಹೇಳ್ತಾರೆ. ಶ್ರೇಯ ಅಂತಂದ್ರೇನು? ಶ್ರೇಷ್ಠ. ಏನು? ಜ್ಞಾನಂ ಅಭ್ಯಾಸಾತ್. ಓಕೆ. ಯಾವ್ದು ಶ್ರೇಷ್ಠ? ಜ್ಞಾನ ಅಭ್ಯಾಸಕ್ಕಿಂತ ಯಾವ್ದು ಶ್ರೇಷ್ಠ ಅಂತ ಹೇಳ್ತಾ ಇರುವಂಥದ್ದು. ಶ್ರೇಷ್ಠ ಯಾವುದು? ಜ್ಞಾನದ ಅಭ್ಯಾಸ
ಶ್ರೇಷ್ಠ. ಯಾವ್ದಕ್ ಕಂಪೇರ್ ಮಾಡ್ತಾ ಇರೋದು ಇದು? ಹಿಂದಿನ ಒಂದು ಶ್ಲೋಕಕ್ಕೆ ಕಂಪೇರ್ ಮಾಡ್ತಾ ಇರುವಂತದ್ದು. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇರುವಂತದ್ದು? ನೀನು ಅಭ್ಯಾಸ ಮಾಡು. ಅಭ್ಯಾಸ ಮಾಡ್ಲಿಕ್ಕೆ ಆಗದೆ ಇದ್ರೆ ಏನ್ ಮಾಡು? ನನ್ನಲ್ಲಿ ನಿನ್ನ ಕರ್ಮವನ್ನ ತೊಡಗಿಸಿಕೋ. ನನ್ನಲ್ಲಿ ನಿನ್ನ ಕರ್ಮವನ್ನ ತೊಡಗಿಸ್ಕೊಳ್ಲಿಕ್ಕೆ ಆಗದೆ ಇದ್ರು ಏನ್ ಮಾಡು? ನೀನು ಕರ್ಮದ ಒಂದು ಫಲವನ್ನ ತ್ಯಾಗ ಮಾಡು ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಅದಕ್ಕೆ ಇಲ್ಲಿ ಹೇಳ್ತಾ ಇರುವಂತದ್ದು ಯಾವ್ದು ಉತ್ತಮ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಅಭ್ಯಾಸ ಶ್ರೇಷ್ಠನೋ, ಜ್ಞಾನ ಶ್ರೇಷ್ಠನೋ, ಧ್ಯಾನ ಶ್ರೇಷ್ಠನೋ, ಮತ್ತೆ ಈ ಒಂದು ಏನ್ ಕರ್ಮಫಲ ತ್ಯಾಗ ಮಾಡ್ತೀವಲ್ಲ ಅದು ಶ್ರೇಷ್ಠನೋ. ಸೊ ಇವೆಲ್ಲದ್ರದ್ದು ಶ್ರೇಷ್ಠತೆಯನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಹಿಂದೆ ಈ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಯಾವ್ದನ್ನ ನಿನ್ಗೆ ಯಾವ್ದ್ ಮಾಡ್ಲಿಕ್ಕೆ ಆಗೋದಿಲ್ವೋ ಇದನ್ನ ಮಾಡು ಅಂತ ಆಪ್ಷನ್ ಕೊಡ್ತಾ ಇರುವಂತದ್ದು. ಬಟ್ ಆಮೇಲೆ ಕೊನೆಗೆ ಯಾವ್ದ್ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ. ಅದು ಇಲ್ಲಿ ಹೇಳ್ತಾ ಇರುವಂತದ್ದು ಏನಂತ? ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ. ಆದ್ರೆ ನೀನು ಈ ಅಭ್ಯಾಸದಲ್ಲಿ ಏನು ನೀನ್ ಹಿಂದೆ ಮಾಡ್ತಾ ಇದೀಯಾ, ಅಭ್ಯಾಸ ನಿನ್ಗೆ ಸಾಧ್ಯವಾಗದೆ ಹೋದ್ರೆ ಏನ್ ಮಾಡು? ಜ್ಞಾನಂ ಅಭ್ಯಾಸಾತ್, ಜ್ಞಾನಂ ಅಭ್ಯಾಸಾತ್, ಜ್ಞಾನದ ಸಾಧನೆಯಲ್ಲಿ ತೊಡಗು ಅಂತ ಹೇಳ್ತಾರೆ. ನಿನ್ಗೆ ಈ ಅಭ್ಯಾಸ ನನ್ನಲ್ಲಿ ಮನಸ್ಸನ್ನ ನಿಲ್ಲಿಸೋ ಅಭ್ಯಾಸ. ಯಾವ ಅಭ್ಯಾಸ? ನಾನು ಹಿಂದೆ ಹೇಳಿರೋದು ಶ್ಲೋಕದಲ್ಲಿ 8ನೇ ಶ್ಲೋಕದಲ್ಲಿ ನನ್ನಲ್ಲಿ ಮನಸ್ಸನ್ನ ಇಡು ಅಂತ ಹೇಳ್ತಾನೆ ಅಲ್ಲ, ನನ್ನನ್ನೇ ಬುದ್ಧಿಯನ್ನ ತೊಡಗಿಸು ಅಂತ. ಅದನ್ನ ಹೇಳ್ತಾ ಇರುವಂತದ್ದು, ಅದ್ರ ಅಭ್ಯಾಸ ಮಾಡುವಂಥದ್ದು ಅಂತ. ಸೊ ಆ ಅಭ್ಯಾಸ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಏನ್ ಮಾಡು? ಜ್ಞಾನಂ ಅಭ್ಯಾಸ, ಜ್ಞಾನದ ಒಂದು ಸಾಧನೆಯಲ್ಲಿ ತೊಡಗು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಹೇಳುವಂಥದ್ದು ಜ್ಞಾನಾಧ್ಯಾನಂ ವಿಶಿಷ್ಯತೆ. ಜ್ಞಾನಕ್ಕಿಂತ ಅಂತ ಅದ್ರ ಅರ್ಥ. ಓಕೆ, ಜ್ಞಾನಕ್ಕಿಂತ ಧ್ಯಾನಂ ವಿಶಿಷ್ಯತೆ. ಜ್ಞಾನಕ್ಕಿಂತ ಉತ್ತಮ ಯಾವುದು? ಧ್ಯಾನವು ಉತ್ತಮ ಅಂತ ಹೇಳ್ತಾ ಇರುವಂತದ್ದು, ವಿಶೇಷವಾಗಿರುವಂತದ್ದು. ಮುಂದೆ 3ನೇ ಲೈನಲ್ಲಿ ಧ್ಯಾನಕ್ಕಿಂತ ಯಾವ್ದು ವಿಶೇಷ ಹೇಳ್ತಾರೆ? ಧ್ಯಾನಾತ್ ಕರ್ಮ ಫಲತ್ಯಾಗ. ಧ್ಯಾನಕ್ಕಿಂತ ಕರ್ಮನಿಂದ ಫಲವನ್ನ ನೀನೇನ್ ತ್ಯಾಗ ಮಾಡ್ತೀಯೋ ಅದು ಶ್ರೇಷ್ಠ ಅಂತ. ಯಾಕೆ ಶ್ರೇಷ್ಠ ಅಂತ ಹೇಳ್ತಾರೆ? ಯಾಕಂದ್ರೆ ನೀನೇನು ಕರ್ಮದ ಫಲವನ್ನ ತ್ಯಾಗ ಮಾಡ್ತೀಯೋ, ತ್ಯಾಗ ಶಾಂತಿರ ನಂತರಂ, ನೀನು ಮಾಡುವಂತ ಕರ್ಮದ ಫಲತ್ಯಾಗದಿಂದ ನಿನಗೇನ್ ದೊರೆಯುತ್ತೆ? ಮನಃಶಾಂತಿಯನ್ನ ಪಡಿತೀಯಾ. ಯಾವಾಗ? ಅನಂತರಂ. ಅನಂತರಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅಂತಿಮವಾಗಿ ಕರ್ಮದ ಫಲವನ್ನ ನೀನು ತ್ಯಾಗ ಮಾಡೋದ್ರಿಂದ ಶಾಂತಿ ನಿನಗೆ ದೊರೆಯುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಭ್ಯಾಸಕ್ಕಿಂತ ಒಟ್ಟಾರೆ ಏನ್ ಹೇಳುತ್ತೆ ಅಂದ್ರೆ, ನೀನು ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮ ಫಲತ್ಯಾಗ ಉತ್ತಮ. ಧ್ಯಾನಾತ್ ಕರ್ಮ ಫಲತ್ಯಾಗ. ಹಾಗಾಗಿ ಈ ಕರ್ಮ ಫಲವನ್ನ ಉತ್ತಮ ಅಂತ ಯಾಕೆ ಹೇಳ್ತಾನೆ ಭಗವಂತ? ಅದ್ರ ಪರಿಣಾಮ ಏನು ಅನ್ನೋದನ್ನು ಕೂಡ 4ನೇ ಲೈನಲ್ಲಿ ಹೇಳ್ತಾರೆ. ಏನು? ಕರ್ಮದ ಫಲವನ್ನ ತ್ಯಾಗ ಮಾಡೋದ್ರಿಂದ ಏನಾಗತ್ತೆ? ಅಂತಿಮವಾಗಿ ಅನಂತರಂ ನಮಗೇನ್ ದೊರೆಯುತ್ತೆ? ಶಾಂತಿ ದೊರೆಯುತ್ತದೆ ಅಂತ ಹೇಳ್ತಾರೆ. ನಿಜವಾದ ಶಾಂತಿ ದೊರೆಯುತ್ತೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾಚಾಂತಿರನಂತರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾಚಾಂತಿರನಂತರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾಚಾಂತಿರನಂತರಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಃ ತ್ಯಾಗಾಚಾಂತಿರನಂತರಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12ರ 13ನೇ ಶ್ಲೋಕ.
ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮಃ ದುಃಖ ಸುಖ ಕ್ಷಮೇ. ಇದೊಂದು ಉಚ್ಚಾರಣೆ. ಅದ್ವೇಷ್ಟ, ಇದಕ್ಕೆ ಒತ್ತಿದೆ, ದೀರ್ಘ ಇದೆ. ಅದ್ವೇಷ್ಟ ಸರ್ವಭೂತಾನ ಒಂದೇ ಪದ ಇರುವಂತದ್ದು. ಮೈತ್ರ, ಅಲ್ಲಿ ವಿಸರ್ಗ ಇದೆ. ಯಾವಾಗ್ಲೂ ಮಧ್ಯದಲ್ಲಿ ವಿಸರ್ಗ ಬಂದಾಗ ನಾನು ನಿಮ್ಗೆ ಏನ್ ಹೇಳಿದೆ, ಅಲ್ಪವಾಗಿ ಹದ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳಿ. ಸೊ ಪೂರ್ಣ ರೀತಿಯಾಗಿ ನೀವು ಮಾಡಿದ್ರು ತೊಂದರೆ ಇಲ್ಲ, ಯಾಕಂದ್ರೆ ನೀವು ಅಭ್ಯಾಸ ಮಾಡುವವರು ಕಲ್ತ್ಕೊಳ್ಳೋರು ಪೂರ್ಣ ರೀತಿಯಾಗಿ ವಿಸರ್ಗ ಉಚ್ಚಾರಣೆ ಮಾಡ್ಬೋದು. ಮೈತ್ರ ಅಂತ ಹೇಳ್ಬೋದು. ಮತ್ತೆ ಯಾರು ನನಗೆ ಬರುತ್ತೆ ಅಂತ ಗೊತ್ತಾಗುತ್ತೋ ಅವರಿಗೆ ಮೈತ್ರ, ಬಟ್ ಹ ಉಚ್ಚಾರಣೆ ಸ್ವಲ್ಪ ಪ್ರಮಾಣದಲ್ಲಿ ಆಗ್ಲೇಬೇಕು. ಮೈತ್ರ ಕರುಣ ಏವಚ, ದೊಡ್ಡ ಎ ಇದೆ, ಏವಚ ನಿರ್ಮಮೋ, ಇಲ್ಲಿ ನಿರ್ಮಮ ಅಂತ ಬರುತ್ತೆ. ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಸೊ ಆಸ್ ಇಟ್ ಇಸ್ ಬರುತ್ತೆ ಅದು. ಸಮ ದುಃಖ ಕೂಡಿ ಒಂದ ಪದ ಇದೆ, ಆದ್ರೂ ಕೂಡ ಸಮ ದುಃಖ ಸುಖ ಕ್ಷಮಿ ಅಂತ. ಇದ್ರ ಒಂದು ಅರ್ಥ ನೋಡೋಣ. ಅದ್ವೇಷ್ಟ, ದ್ವೇಷ್ಟ ಅಂದ್ರೆ ಏನು? ದ್ವೇಷ ಇರುವಂತದ್ದು. ಅದ್ವೇಷ್ಟ ಅಂದ್ರೆ ದ್ವೇಷ ಇಲ್ಲದೆ ಇರುವಂತದ್ದು ಅಥವಾ ಅಸೂಯೆ ಇಲ್ಲದೆ ಇರುವಂತದ್ದು ಅಂತ ಹೇಳಿ ಕರೀತಾರೆ. ದ್ವೇಷವಿಲ್ಲದ್ದು ಅದ್ವೇಷ್ಟ. ಯಾರಲ್ಲಿ ದ್ವೇಷ ಇಲ್ಲದೆ ಇರುವಂತದ್ದು? ಸರ್ವಭೂತಾನ ಅಂದ್ರೆ ಸರ್ವ ಎಲ್ಲಾ ಜೀವಿಗಳಿಗೂ, ಜೀವಿಗಳಲ್ಲಿಯೂ. ಹಾಗಾದ್ರೆ ಏನಿರ್ಬೇಕು ಎಲ್ಲದರಲ್ಲಿ? ಎಲ್ಲ ಜೀವಿಗಳ ಮೇಲೆ ಏನಿರ್ಬೇಕು? ಎಲ್ಲ ಜೀವಿಗಳ ಮೇಲೂ ದ್ವೇಷ ಇಲ್ಲದೆ ಇರುವಂತದ್ದು. ದ್ವೇಷ ಇಲ್ಲ ಅಂದ್ರೆ ಏನಿರ್ಬೇಕು ಅಲ್ಲ? ಅದೊಂದು ಪ್ರಶ್ನೆ ಅಲ್ಲ. ಏನಾದ್ರೂ ಒಂದ್ ಇರ್ಬೇಕಲ್ಲ. ಏನಿಲ್ದೆ ಏನು ಪ್ರಕೃತಿಯಲ್ಲಿ ಇಲ್ಲ, ಏನಾದ್ರೂ ಒಂದಿರ್ಲೇಬೇಕು. ಏನಿರ್ಬೇಕು ಅಂದ್ರೆ ಸ್ನೇಹ ಇರ್ಬೇಕು, ಕರುಣೆ ಇರ್ಬೇಕು. ಮೈತ್ರ ಕರುಣ ಏವಚ, ಮೈತ್ರ ಅಂದ್ರೆ ಗೊತ್ತು, ಸ್ನೇಹ. ಮತ್ತೆ ಕರುಣ ಅಂದ್ರೆ ಕರುಣೆ, ಕರುಣೆಯಿಂದ ಕೂಡಿರ್ಬೇಕು. ಓಕೆ. ನಿರ್ಮಮೋ ನಿರಹಂಕಾರ. ನಿರ್ಮಮ ಅಂತಂದ್ರೆ ಇಲ್ಲಿ ಇದರ ಅರ್ಥ ಈ ಒಂದು ಮಮ ಅಂದ್ರೆ ನನ್ನದ್ದು, ನಿರ್ಮಮ ಅಂದ್ರೆ ನನ್ನದಲ್ಲದ್ದು ಅಂತ ಹೇಳಿ. ನನ್ನದು ಅಂತ ಯಾವಾಗ ಇರೋದಿಲ್ವೋ ಅದು ನಿರಹಂಕಾರ ಅಂತ ಕರೀತಾರೆ. ಅಂದ್ರೆ ಅಹಂಕಾರವಿಲ್ಲದ್ದು. ಅಹಂಕಾರ ನಿರಹಂಕಾರ, ಅಹಂಕಾರವಿಲ್ಲದ್ದು. ಅಂದ್ರೆ ನನ್ನದು ಅನ್ನೋದಿಲ್ದೆ ಇದ್ದಾಗ, ಒಡೆತನದ ಭಾವವಿಲ್ಲದೆ ಇದ್ದಾಗ ಅವಾಗ ಅಹಂಕಾರ ಇರೋದಿಲ್ಲ. ಅಹಂಕಾರ ಇಲ್ಲದೆ ಇದ್ದಾಗ ಏನಾಗತ್ತೆ? ಯಾವಾಗ್ಲೂ ಕೂಡ ಸಮವಾಗಿ ಇರುತ್ತೆ, ಎಲ್ಲವನ್ನ ಸಮವಾಗಿ ನಾವು ನೋಡ್ತೇವೆ. ಸೊ ಆಮೇಲೆ ಏನಿರುತ್ತೆ? ಸಮ ದುಃಖ ಸುಖ ಕ್ಷಮಿ ಅಂತ. ಸಮ ದುಃಖ ಅಂದ್ರೆ ಸಮನಾಗಿರುವಂಥದ್ದು. ಎದರಲ್ಲಿ? ಸುಖ ದುಃಖದಲ್ಲಿ ಇರುವಂಥದ್ದು. ಹೀಗೆ ಕ್ಷಮಾಶೀಲ ಭಕ್ತನು ಅಂತ ಇಲ್ಲಿ ಹೇಳ್ತಾರೆ. ಇದು ಒಂದು ಇನ್ಕಂಪ್ಲೀಟ್ ಶ್ಲೋಕ ಅಲ್ಲ, ಕಂಟಿನ್ಯೂಯೇಷನ್ ಮುಂದೆ 14ನೇ ಶ್ಲೋಕದಲ್ಲಿ ಬರುತ್ತೆ. ಫುಲ್ ಸ್ಟಾಪ್ ಇಲ್ಲ ಇಲ್ಲಿ, ಇನ್ನು ಒಂದ್ ಸೆಂಟೆನ್ಸ್ ಪೂರ್ಣ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಯಾರಿಗೆ ಅಸೂಯೆ ಇರೋದಿಲ್ಲ, ಯಾರು ಎಲ್ಲಾ ಜೀವಿಗಳಲ್ಲಿ ಸ್ನೇಹಿತನಾಗಿರ್ತಾನೋ, ಅವನಿಗೆ ನಾನು ಅನ್ನುವಂಥದ್ದು ಒಡೆತನ ಭಾವ ಇರೋದಿಲ್ಲ. ಒಡೆತನ ಭಾವ ಇಲ್ಲದೆ ಇದ್ದಾಗ ಅವನು ಅಹಂಕಾರ ಅವನಂದ್ರೆ ಇರೋದಿಲ್ಲ. ಸುಖ ಮತ್ತೆ ಸುಖದಲ್ಲಿ ಸಮಚಿತ್ತನಾಗಿರ್ತಾನೆ. ಮತ್ತೆ ಕ್ಷಮೆ ಅಂದ್ರೆ ಕ್ಷಮಾಶೀಲನಾಗಿರ್ತಾನೆ. ಹೀಗೆ ಇಲ್ಲಿ ಬಂತು. ಮುಂದೆ 14ನೇ ಶ್ಲೋಕಕ್ಕೆ ಕಂಟಿನ್ಯೂ ಆಗುತ್ತೆ. ಅದನ್ನೇನ್ ಅನ್ನೋದನ್ನ ನೋಡೋಣ. ಮುಂದೆ ಏನ್ ಹೇಳ್ತಾರೆ ಅಂತ ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಎರಡು ಹೇಳ್ಬಿಡ್ಲಾ? ಎರಡು ಹೇಳ್ಬಿಟ್ರೆ ಆಮೇಲೆ ಎರಡು ಹೇಳಿಸ್ತೀರಾ? ಆಯ್ತು ಮಾತಾಜಿ. ಮತ್ತೆ ಸ್ವಲ್ಪ ಇದಾಗೋಗ್ಬಿಡುತ್ತೆ ಅದು ಅರ್ಥ ಅವರಿಗೆ. ಓಕೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 14ನೇ ಶ್ಲೋಕ. ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹರೇ ಕೃಷ್ಣ. ಸಂತುಷ್ಟ ಸತತಂ ಯೋಗಿ, ಯಾವುದು ನಿಮ್ಗೆ ಇದು ಕನ್ಫ್ಯೂಸ್ ಇಲ್ಲ, ಕೂಡಿನೂ ಇಲ್ಲ ಹೆಚ್ಚಾಗಿ. ಯಥಾತ್ಮ, ಯತ್ ಆತ್ಮ ಅಂತ ಹೇಳಿ ಬರುತ್ತೆ. ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ. ಇಲ್ಲಿ ಮಾತ್ರ 3 ಪದಗಳು ಬರುತ್ತೆ. 4 ಪದ ಬರುತ್ತೆ. ಯಾವ್ಯಾವ್ದು? ಮೈ ಅರ್ಪಿತ ಮನಃ ಬುದ್ಧಿ ಅಂತ. ನೀವು ಮೈ ಅರ್ಪಿತ ವರ್ಗು ಹೇಳಿ, ಆಮೇಲೆ ಮನೋಬುದ್ಧಿ 2ನೇ ಪದ ಮಾಡಿ ನಡೆಯುತ್ತೆ. ಮೈ ಅರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸರಿ. ಸೊ ಇದ್ರೊಂದು ಅರ್ಥ ಏನ್ ಕೊಡುತ್ತೆ? ಸಂತುಷ್ಟ ಸತತಮಗಿ, ಮತ್ತೇನಾಗ್ತಾನೆ? ಅವನಲ್ಲಿ ಕ್ಷಮಾಗುಣಗಳಿರುತ್ತೆ. ಹಿಂದೆ ಎಲ್ಲ ಗುಣಗಳನ್ನ ನಾವು ನೋಡಿದ್ವಿ. ಸುಖ ದುಃಖದಲ್ಲಿ ಸಮಚಿತ್ತನಾಗಿರ್ತಾನೆ,
ನಾನು ಅನ್ನೋ ಒಂದು ಅಹಂಕಾರದ ಭಾವನೆ ಅವನಲ್ಲಿ ಇರೋದಿಲ್ಲ, ಎಲ್ಲ ಜೀವಿಗಳಲ್ಲಿ ಸ್ನೇಹಿತನಾಗಿರ್ತಾನೆ, ಅವನಿಗೆ ಅಸೂಯೆ ಇರೋದಿಲ್ಲ. ಆಮೇಲೆ ಇಲ್ಲಿ ಮುಂದೆ ಮತ್ತೆ ಅದ್ ಮುಂದುವರಿಸ್ತಾ ಮತ್ತೇನಿರ್ತಾನೆ, ಸದಾ ಸಂತುಷ್ಟನಾಗಿರ್ತಾನೆ. ಸಂತುಷ್ಟಂ ಸತತಂ ಯೋಗಿ. ಯಾವಾಗ್ಲೂ ತೃಪ್ತಿಯುಳ್ಳಂತಹ ಸತತ ಯೋಗಯುಕ್ತನಾಗಿರ್ತಾನೆ ಅಂತ ಅರ್ಥ. ಯತ್ ಆತ್ಮ ದೃಢ ನಿಶ್ಚಯ. ಇದು ಏನ್ ಹೇಳುತ್ತೆ ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಹೊಂದಿರ್ತಾನೆ. ಅಂದ್ರೆ ದೃಢ ನಿಶ್ಚಯನಾಗಿರ್ತಾನೆ ಅಂತ ಹೇಳಿ. ಅಂದ್ರೆ ಇಂದ್ರಿಯ ನಿಗ್ರಹ ದೃಢ ನಿಶ್ಚಯ ಅಂತಂದ್ರೆ ಆತ್ಮ ಸಂಯಮಿ. ಆತ್ಮದಿಂದ ಸಂಯಮನಾಗಿರ್ತಾನೆ. ಮೈ ಅರ್ಪಿತ ಮನೋಬುದ್ಧಿ. ಮೈ ಅರ್ಪಿತ ಮನೋಬುದ್ಧಿ ಅಂದ್ರೆ ಮೈ ಅರ್ಪಿತ ಮನಃ ಬುದ್ಧಿ. ಮೈ ಅರ್ಪಿತ ಅಂದ್ರೆ ಏನು? ನನಗೆ ಅರ್ಪಿಸ್ತಾನೆ. ಏನ್ ಅರ್ಪಿಸ್ತಾನೆ? ಮನಃ ಬುದ್ಧಿ. ಮನಸ್ಸನ್ನ ಬುದ್ಧಿಯನ್ನ ಸಂಪೂರ್ಣವಾಗಿ ನನ್ನನ್ಗೇನೆ ಅರ್ಪಿಸಿರ್ತಾನೆ ಅಂತ 3ನೇ ಲೈನ್ ಹೇಳುತ್ತೆ. ಯೋ ಮದ್ಭಕ್ತ ಸಮಯ ಪ್ರಿಯ. ಭಗವಂತ ಹೇಳ್ತಾನೆ, ಹೀಗೆಲ್ಲ ಮಾಡಿದ್ರೆ ಏನಾಗುತ್ತೆ? ಏನಾರ ಒಂದು ಬೇಕಲ್ಲ. ಅದಕ್ಕೆ ಅದರ ಒಂದು ಪರಿಣಾಮ, ಅದರ ಒಂದು ಫಲ ಅಲ್ಲ. ನಾವೆಲ್ಲ ಇದ್ ಮಾಡ್ತೇವೆ, ಯಾತಕ್ಕಾಗಿ ಮಾಡ್ತೇವೆ? ಸೊ ಭಗವಂತನಿಗೆ ಪ್ರಿಯ ಆಗತ್ತೆ ಅಂತ ಹೇಳಿ. ಸೊ ಭಗವಂತ ಅದ್ರ ಒಂದು ಪರಿಣಾಮವನ್ನ ಹೇಳ್ತಾನೆ. ಸೊ ನೀ ಹೀಗೆ ಮಾಡೋದ್ರಿಂದ ಏನಾಗತ್ತೀಯ? ಸೊ ಅಂತ ಒಂದು ಮದ್ಭಕ್ತ. ಮದ್ಭಕ್ತ ಅಂದ್ರೆ ನನ್ನ ಭಕ್ತ ಅಂತ ಹೇಳ್ತಾ ಇರುವಂತದ್ದು ಭಗವಂತ. ಮದ್ಭಕ್ತ ಯಾಕೆ ಹೇಳ್ತಾನೆ? ನನ್ನ ಭಕ್ತರು ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿ ಬರೀ ಕೇವಲ ಭಕ್ತ ಅಂತ ಶಬ್ದ ಯೂಸ್ ಮಾಡಿಲ್ಲ. ನನ್ನ ಭಕ್ತರು ನನಗೆ ಪ್ರಿಯರು. ಸೊ ಯಾರು ಅಂತಹ ಭಕ್ತ ಇಂಥ ಒಂದು ಕೆಲಸದಲ್ಲಿ ತೊಡಗಿರ್ತಾನೋ ಅವನು ನನಗೆ ತುಂಬಾನೇ ಪ್ರಿಯ, ಅತ್ಯಂತ ಪ್ರಿಯನಾದವನು ಅಂತ. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ ಅಂತಂದ್ರೆ, ಯಾರು ಎಲ್ಲಾ ಜೀವಿಗಳು ದ್ವೇಷವನ್ನ ಮಾಡದೆ ಸ್ನೇಹ ಭಾವದಿಂದ ಕರುಣೆಯಿಂದ ಇರ್ತಾರೋ, ನಾನು ಅನ್ನೋ ಅಹಂಕಾರ ಭಾವ ಇರೋದಿಲ್ವೋ, ಸುಖ ದುಃಖಗಳಲ್ಲಿ ಸಮನಾಗಿರ್ತಾರೋ, ಕ್ಷಮಾಶೀಲರಾಗಿರ್ತಾರೆ, ಯಾರು ಸದಾ ಸಂತೃಪ್ತರಾಗಿರ್ತಾರೆ, ಸದಾ ಯೋಗದಲ್ಲಿ ಸ್ಥಿರವಾಗಿರ್ತಾರೆ, ಮನಸ್ಸು ಬುದ್ಧಿಯನ್ನ ಸಂಪೂರ್ಣವಾಗಿ ನನಗೇನೆ ಅರ್ಪಿಸಿರ್ತಾರೆ, ಅಂತ ಭಕ್ತರು, ಅಂತ ನನ್ನ ಭಕ್ತರು ನನಗೆ ಅತ್ಯಂತ ಪ್ರಿಯರು ಅಂತ ಹೇಳ್ತಾರೆ. ಇದು 13ನೇದು ಹೇಳ್ಸಿ ಮಾತಾಜಿ 4 ಜನರಿಗೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಮಂಗಳಾದೇವಿ ಮಾತಾಜಿ, ಮಂಜುಳಾ ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖಕ್ಷಮೀ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಅದ್ವೇಷ್ಟಾ ಸರ್ವಭೂತಾನಾಂ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ. ಹರೇ ಕೃಷ್ಣ ಮಾತಾಜಿ. ಅದ್ವೇಷ್ಟೋ ಸರ್ವಭೂತಾನಾಂ ಮೈತ್ರಂ ಕರುಣ ಏವ ಚ ನಿರ್ಮಮೋ ನಿರಂಕಾರಃ ಸಮದುಃಖ ಸುಖಕ್ಷಮಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ವಿಸರ್ಗ ಇದೆ 2ನೇ ಲೈನ್ ಅಲ್ಲಿ. ಓದಿ ಅದನ್ನ ಇನ್ನೊಮ್ಮೆ. ಮೈತ್ರಃ ಕರುಣ ಏವ ಚ. ಸರಿ, ನಿಮ್ಗೆಲ್ಲ ಗೊತ್ತಿರುತ್ತೆ ಏನ್ ಮಾಡ್ಬಿಡ್ತೀರಾ, ಗಡಿಬಿಡಿಯಲ್ಲಿ ವಿಸರ್ಗ ಇರೋದನ್ನ ಅನುಸ್ವಾರ ಮಾಡ್ಬಿಡ್ತೀರಾ. ಸಾರಿ ಮಾತಾಜಿ. ಎಲ್ರಿಗೂ ಗೊತ್ತಿರುತ್ತೆ. ಏನ್ ಸಾರಿ ಇಲ್ಲ, ಇದು ಹಾಗಾಗತ್ತೆ, ಸ್ವಲ್ಪ ಗಮನ ಇರ್ಲಿ. ಈಗ ನೋಡಿ, ಒಂದು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನಾನು ಹೇಳ್ತೇನೆ ಯಾವಾಗ್ಲೂ ಮಧ್ಯದಲ್ಲಿ ವಿಸರ್ಗ ಇದ್ರೆ ಅದನ್ನ ಅಲ್ಪವಾಗಿ ಉಚ್ಚರಿಸ್ಬೇಕು. ಇಲ್ಲಿ ದುಃಖ ಅಂತ ಇದೆ ನೋಡಿ, ಹೇಗೆ ಹೇಳ್ತೀರಾ? ದುಃಖ ಅನ್ನಲ್ಲ ನೀವು, ದುಃಖ ಅನ್ನಲ್ಲ ನೋಡಿ, ಅಲ್ಲ ದುಃಖ ಅನ್ನಲ್ಲ. ಏನ್ ಹೇಳಿದೆ? ದುಃಖ ಹೂ ಬರುತ್ತಲ್ಲ ಅಲ್ಲಿ, ದುಃಖ ಹೇಳುವಾಗ ದುಃಖ. ಹಾಗೆ ಈ ಮಧ್ಯದಲ್ಲಿ ಏನ್ ವಿಸರ್ಗ ಇರುತ್ತಲ್ಲ, ಹಾಗೆ ಹ ಉಚ್ಚಾರಣೆ ಬರುತ್ತೆ ಅಲ್ಪವಾಗಿ. ಸರ್ಪಸ್ಯ ಬಾಲಸ್ಯ ಅಂತ ಹೇಳಿದ್ನಲ್ಲ ನಿಮ್ಗೆ ಫಸ್ಟ್ ಒಮ್ಮೆ, ನೆನಪಾಗಿರ್ಬೋದು. ಸರಿ, ಕಂಟಿನ್ಯೂ ಮಾಡಿ ಉಳಿದವರು. ಆಯ್ತಾ ಮಾತಾಜಿ 4 ಜನ ಇದಕ್ಕೆ? ಆಯ್ತು ಮಾತಾಜಿ. ಎಲ್ಲ 14ನೇ ಶ್ಲೋಕ ಆಗಿಲ್ವಾ? ಹೇಳಿ ಮಾತಾಜಿ. ನಾನು ಹೇಳಿಲ್ಲ ಮಾತಾಜಿ. ಶ್ಲೋಕ ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮದುಃಖ ಸುಖ ಕ್ಷಮಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ದೇವಿ ಮಾತಾಜಿ ಹೆಸರು ತಗೊಂಡಿರ್ಲಿಲ್ಲ, ಅವ್ರು ಹೇಳಿದ್ರು ಅನ್ಸುತ್ತೆ, ಅದಕ್ಕೆ ಇದಾಯ್ತು.
ಮುಂದೆ ಹೋಗ್ಲಾ ಹೇಳಿದ್ರಲ್ಲ ಮಾತಾಜಿ? ಮಾತಾಜಿ ಆಯ್ತಾ ಇದು? ಇನ್ನೂ ಒಂದ್ ಹೇಳ್ಬೇಕಲ್ಲ ಮಾತಾಜಿ, ಒಂದೇನಾ ಎರಡು? ಇಲ್ಲಿ ಎರಡಿದೆ, 14ನೇ ಶ್ಲೋಕ ಒಂದಿದೆ. ಇದು 4 ಜನ ಆದ್ರ ಹಾ ಇದಕ್ಕಾದ್ರ ಮಾತಾಜಿ. ಇದಕ್ಕೆ ಹೇಳ್ಸಿ. ಹಾ, ಮೋಹಿನಿ ಹೆಗ್ಡೆ ಮಾತಾಜಿ, ನಂದಿನಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಮೋಹಿನಿ ಮಾತಾಜಿ ಹರೇ ಕೃಷ್ಣ ಹೇಳಿ. ಪದ್ಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಂತುಷ್ಟ ಸತತಂ ಯೋಗಿ ಸಯತಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟಾ? ಕರೆಕ್ಟ್. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಪಾರ್ವತಮ್ಮ ಯಾರಿಗೆ ಹೇಳಿದ್ದಾರೆ ಅವರು ಓದಿ ಮತ್ತೆ? ಹೇಳಿಲ್ಲ ಮಾತಾಜಿ ಇನ್ನು, ಇರಿ ಅವ್ರು ಹೇಳಿದವ್ರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ಲಿಲ್ಲ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಸಂತುಷ್ಟ ಸತತಂ ಯೋಗಿ ಯಥಾತ್ಮಾ ದೃಢ ನಿಶ್ಚಯ ಮರ್ಯಪ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಯಥಾತ್ಮಾ ದೃಢ ನಿಶ್ಚಯ ಮಯ್ಯಾಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಮಯ್ಯರ್ಪಿತ 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 ಮನೋಬುದ್ಧಿ. ಸರಿ. ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 15ನೇ ಶ್ಲೋಕ. ಇವತ್ತು 16 ಶ್ಲೋಕವರೆಗೂ ಆಗ್ಬೇಕು. ಬೇಗ ಬೇಗ ಅನ್ಮ್ಯೂಟ್ ಮಾಡ್ಕೋಬೇಕ್ರಿ ಎಲ್ರು. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಃ ಸಃ ಚ ಮೇ ಪ್ರಿಯಃ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆ. ಯಸ್ಮಾನ್ ನೋ ದ್ವಿಜತೆ ಬಿಡಿಸಿದಾಗ 2 ಪದಗಳಾಗತ್ತೆ. ಯಸ್ಮಾತ್ ನ ಉದ್ವಿಜತೆ ಅಂತ ಹೇಳ್ತಾರೆ. ಕೂಡಿ ಯಸ್ಮಾನ್ ನೋ ದ್ವಿಜತೆ. ನಕ್ಕೆ ನ ಒತ್ತಿದೆ, ಒತ್ತು ಬೇಕು. ನೋ ಯಸ್ಮಾನ್ ನೋ ದ್ವಿಜತೆ ದೀರ್ಘ ಇದೆ. ತೇ ಲೋಕೋ ಲೋಕಾನ್ ನೋ ದ್ವಿಜತೆ. ಇಲ್ಲಿನೂ ಕೂಡ ಲೋಕಃ ಇದು ಲೋಕಾನ್ ನೋ ದ್ವಿಜತೆ ಅಂದ್ರೆ ಲೋಕಾತ್ ನ ಉದ್ವಿಜತೆ ಅಂತ ಹೇಳ್ತಾರೆ. ಇದು ಕೂಡ ಲೋಕಾನ್ ನ ಉದ್ವಿಜತೆ ಕೂಡಿ ಹೇಳಿ. ಲೋಕಾನ್ ನೋ ದ್ವಿಜತೆ ಚ ಯಹ. ಚ ಯಹ ಅಂತ ಕೂಡಿ ಹೇಳ್ಬೇಡಿ. ಚ ಬೇರೆ ಶಬ್ದ, ಯಹ ಬೇರೆ ಶಬ್ದ. ಚ ಯಹ ಹರ್ಷಾಮರ್ಷ ಭಯೋದ್ವೇಗೈಹಿ. ಇಲ್ಲಿ ಏನಿದೆ ಅಂದ್ರೆ ಪದ 4 ಪದಗಳು ಬರುತ್ತೆ. ಹರ್ಷ ಅಮರ್ಷ ಅಂತ ಬರುತ್ತೆ. ಹರ್ಷ ಅಮರ್ಷ ಭಯೋದ್ವೇಗೈಹಿ ಬರುತ್ತೆ. ಹರ್ಷಾಮರ್ಷ ನೀವು ಕೂಡಿ ಹೇಳಿ. ಹರ್ಷಾಮರ್ಷ ಕೂಡಿ ಹೇಳಿ. ಭಯೋದ್ವೇಗೈಹಿ 2ನೇ ಪದ ಮಾಡಿ. ಹರ್ಷಾಮರ್ಷ ಭಯೋದ್ವೇಗೈಹಿ. ರ್ಮುಕ್ತೋ ಇಲ್ಲಿ ನೋಡಿ, ಮಕ್ಕೆ ಅರ್ಕಾವಳಿ ಇದೆ. ರ್ಮುಕ್ತೋ ಅಂದ್ರೆ ರ ಹೇಳ್ಬೇಕು ಫಸ್ಟ್. ರ ಆದ್ಮೇಲೆ ರ್ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಯಃ ರ್ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಇದರ ಒಂದು ಅರ್ಥ ಈ ತರ ಬರುತ್ತೆ. ಯಸ್ಮಾತ್ ಲೋಕ ನ ಉದ್ವಿಜತೆ. ಯಸ್ಮಾತ್ ಅಂದ್ರೆ ಇಲ್ಲಿ ಯಾರಿಂದ ಅಂತ ಹೇಳ್ತಾ ಇರುವಂತದ್ದು. ಯಾರಿಂದ ನ ಉದ್ವಿಜತೆ. ನ ಉದ್ವಿಜತೆ ಅಂದ್ರೆ ಈ ಭಯ ಉಂಟಾಗೋದಿಲ್ವೋ ಅಥವಾ ಕ್ಷೋಭೆಗೊಳಗಾಗೋದಿಲ್ವೋ ಅದಕ್ಕೆ ಹೇಳ್ತಾರೆ. ಉದ್ವೇಗಗೊಳ್ಳೋದಿಲ್ವೋ. ಸೊ ಯಾರಿಂದ ಉದ್ವೇಗಗೊಳ್ಳೋದಿಲ್ವೋ ಅಥವಾ ಯಾರಿಂದ ಅಂದ್ರೆ ಯಾರು ಜನರಿಂದ ಉದ್ವೇಗಗೊಳ್ಳೋದಿಲ್ವೋ ಅಥವಾ ಕ್ಷೋಭೆಗೊಳ್ಳೋದಿಲ್ವೋ. ಆಮೇಲೆ ಲೋಕೋ ಅಂತ ಹೇಳ್ತಾರೆ. ಯಾಕೆ ಲೋಕ ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಜನರಿಗೆ ಹೇಳ್ತಾ ಇರುವಂತದ್ದು ಅಂತ ಹೇಳಿ. ಲೋಕದಲ್ಲಿರುವಂತಹ ಜನರು ಯಾರು ಭಯಗೊಳ್ಳೋದಿಲ್ವೋ ಹಾಗಾಗಿ ಯಸ್ಮಾನ್ ನೋದ್ವಿಜತೆ ಲೋಕೋ. ಲೋಕಾನ್ ನೋದ್ವಿಜತೆ ಚಯಃ. ಲೋಕಾತ್ ನ ಉದ್ವಿಜಯತೆ ಉದ್ವಿಜಯತೆ ಯಹ ಅಂತ ಹೇಳಿ. ಇಲ್ಲೇ ಲೋಕದಲ್ಲಿರುವವರು ಅಂದ್ರೆ ಯಾರು ಜನರು ಏನಾಗೋದಿಲ್ಲ,
ಕಂಗೆಡೋದಿಲ್ವೋ ಅಂತ ಹೇಳ್ತಾರಲ್ಲ ಹಾಗೆ. ಲೋಕ ನೋಜತೆ ಚಯ. ಸೊ ಯಾರು ವ್ಯಕ್ತಿ ಲೋಕದಲ್ಲಿ ಕಂಗೆಡೋದಿಲ್ವೋ ಅಥವಾ ಉದ್ವೇಗ ಅನುಭವಿಸೋದಿಲ್ವೋ, ಸೊ ಅವ್ರಿಗೇನಾಗತ್ತೆ, ಸಾರಿ ಇರೋದಿಲ್ವೋ, ಮತ್ತೆ ಹರ್ಷ ಮರ್ಷ ಭಯೋದ್ವೇಗೈಹಿ, ಮತ್ತೇನಿರೋದಿಲ್ಲ, ಹರ್ಷ ಅಂತಂದ್ರೆ ಇದು ಸುಖಕ್ಕೆ ಹೇಳ್ತಾ ಇರುವಂತದ್ದು, ಸಂತೋಷಕ್ಕೆ ಹೇಳ್ತಾ ಇರುವಂತದ್ದು. ಯಾರು ಸಂತೋಷ, ಅಮರ್ಷ, ಹರ್ಷ ಅಮರ್ಷ ಅಂತಂದ್ರೆ ಸಂತೋಷ, ಇದು ಹರ್ಷ ಅಮರ್ಷ ಅಂದ್ರೆ ಹರ್ಷ ಅಂದ್ರೆ ಸಂತೋಷ, ಸುಖ, ಅಮರ್ಷ ಅಂದ್ರೆ ದುಃಖ. ಯಾರು ಈ ಸುಖ ದುಃಖಗಳಲ್ಲಿ ಏನಾಗೋದಿಲ್ಲ, ಭಯೋ ಉದ್ವೇಗೈಹಿ ಅಂತ ಕರೀತಾರೆ. ಭಯ ಉದ್ವೇಗೈಹಿ, ಭಯ ಮತ್ತೆ ಆತಂಕಗೊಳ್ಳೋದಿಲ್ವೋ. ಉದ್ವೇಗೈಹಿ ಅಂದ್ರೇನು, ಆತಂಕ ಪಡುವಂಥದ್ದು, ಭಯಗೊಳ್ಳುವಂಥದ್ದು. ಭಯಗೊಳ್ಳೋದಿಲ್ವೋ, ಭಯಗೊಳ್ಳದೆ ಇದ್ದಾಗ ಏನಾಗಿರ್ತಾರೆ, ಸಮಚಿತ್ತವಾಗಿರ್ತಾರೆ ಅಂತ ಅರ್ಥ. ಮುಕ್ತೋ ಯಸ ಚಮೇ ಪ್ರಿಯ. ಇಲ್ಲಿ ಮುಕ್ತ ಅಂತ ಹೇಳ್ತಾ ಇರುವಂತದ್ದು ಹಿಂದಿನ ಪದಕ್ಕೆ ಬರುತ್ತೆ, 3ನೇ ಲೈನಕ್ಕೆ ಬರುತ್ತೆ. ಮುಕ್ತ ಅಂದ್ರೆ ಹರ್ಷ, ಈ ಉದ್ವೇಗ, ಸೊ ಇವುಗಳಿಂದ ಮುಕ್ತಿ ಆಗಿರುವಂಥವನು, ಮುಕ್ತಿ ಪಡೆದಿರುವಂಥವನು. ಮುಕ್ತಿ ಪಡೆದಾಗ ಏನಿರ್ತಾನೆ, ಸಮಚಿತ್ತನಾಗಿರ್ತಾನೆ. ಯಸ ಚಮೇ ಪ್ರಿಯ, ಯಸ ಚಮೇ ಪ್ರಿಯ ಅಂತ ಹೇಳ್ತಾ ಇರುವಂತ, ಯಸ ಚಮೇ ಪ್ರಿಯ ಅಂತ ಹೇಳ್ತಾನೆ. ಯಾಕೆಂದ್ರೆ ಆತ ನನಗೆ ಬಹಳ ಪ್ರಿಯ ಅಂತ ಹೇಳಿ. ಸಹ ಅಂತ ಹೇಳ್ತಾ ಇರುವಂತದ್ದು ಅವನು ಅಂತ ಹೇಳಿ, ಅವನು ಕೂಡ ಅಂತ ಹೇಳಿ. ಚ ಮೇ ಪ್ರಿಯ, ಅವನು ನನಗೆ ಬಹಳ ಪ್ರಿಯ ಅಂತ ಹೇಳ್ತಾರೆ. ಏನರ್ಥ ಕೊಡುತ್ತೆ ಅಂದ್ರೆ, ಯಾರಿಂದ ಲೋಕಕ್ಕೆ ಯಾವುದೇ ತೊಂದ್ರೆ, ಭಯ, ಕಿರಿಕಿರಿ ಉಂಟಾಗೋದಿಲ್ವೋ, ಲೋಕಾತ್ ನೋ ದ್ವಿಜತೆ ಚಯ, ಯಾರು ಲೋಕದಿಂದಲೂ ಅಶಾಂತಿಗೊಳಗಾಗೋದಿಲ್ವೋ. ಆಮೇಲೆ ಹರ್ಷ ಮರ್ಷ ಭಯೋದ್ವೇಗೈಹಿ, ಹರ್ಷ, ಅಸೂಯೆ, ಭಯ, ಉದ್ವೇಗ ಇವುಗಳಿಂದ ಮುಕ್ತರಾದವರು. ಸ ಚ ಮೇ ಪ್ರಿಯ, ಅವರು ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಮಾತಾಜಿ ಕಂಟಿನ್ಯೂ ಮಾಡಿ. ಇನ್ನೊಂದು ಶ್ಲೋಕ ಹೇಳ್ತೇನೆ ಮಾತಾಜಿ ಒಮ್ಮೆಗೆನೆ, ಮತ್ತೆ ಇದಾಗತ್ತೆ, ಟೈಮ್ ಆಗುತ್ತೆ. ಸೊ ಇದೊಂದು ಹೇಳಿ ಆಮೇಲೆ 2 ಹೇಳಿಸ್ಬಿಡಿ ಅವ್ರಿಗೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಕೇಳಿಸ್ತಾ ಇಲ್ಲ ಮತ್ತೆ. ಹರೇ ಕೃಷ್ಣ. ಹಾ ಮಾತಾಜಿ. ಇಲ್ಲಿ ಇದೊಂದು ಉಚ್ಚಾರಣೆನ ತಿಳ್ಕೊಂಡ್ ಬರೋಣ. ಅನಪೇಕ್ಷ ಶುಚಿರ್ದಕ್ಷ. ಇಲ್ಲಿ ಶುಚಿರ್ದಕ್ಷ ಬಿಡಿಸಿದಾಗ ಶುಚಿಹಿ ದಕ್ಷ ಅನ್ನುವಂತ 2 ಪದಗಳಾಗತ್ತೆ. ನೀವು ಹಾಗೆ ಹೇಳಿ, ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ. ಇಲ್ಲಿ ಸರ್ವ ಆರಂಭ ಒಂದು ಪದ, ಪರಿತ್ಯಾಗಿ 2ನೇ ಪದ, ಯಾವ್ದು ಪದ ಸೇರಿಲ್ಲ ಇಲ್ಲಿ. ಸೊ ನೀವು ಸರಳವಾಗಿ ಹೇಳ್ಬೋದು, ಸರ್ವಾರಂಭ ಒಂದು ಪದ, ಪರಿತ್ಯಾಗಿ. ಯೋ ಮದ್ಭಕ್ತ, ಮದ್ಭಕ್ತ ಅಂದ್ರೆ ಮತ್ ಭಕ್ತ ಅಂತ ಕರೀತಾರೆ. ಮದ್ಭಕ್ತ ಸಮೇ ಪ್ರಿಯ. ಮತ್ತೆ ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಇದೊಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಅನಪೇಕ್ಷ. ಅನಪೇಕ್ಷ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಈ ಒಂದು ಸ್ವಾರ್ಥ ಇಲ್ಲದೆ ಇರುವಂತದ್ದು, ಅದಕ್ಕೆ ಅನಪೇಕ್ಷ ಅಂತ ಕರೀತಾರೆ. ಅಪೇಕ್ಷೆ ಇಲ್ಲದೆ ಇರುವಂತದ್ದು. ಆ ಅಪೇಕ್ಷೆ ಇಲ್ಲದೆ ಇರುವಂತದ್ದಕ್ಕೆ ಅನಪೇಕ್ಷ ಅಂತ ಕರೀತಾರೆ. ಶುಚಿರ್ ದಕ್ಷ ಅಂದ್ರೆ ಶುಚಿ ದಕ್ಷ. ಶುಚಿ ಅಂತಂದ್ರೆ ಶುದ್ಧ ಆಚರಣೆ ಇರುವಂತದ್ದು, ಆಂತರಿಕ ಬಾಹ್ಯ ಶುದ್ಧ ಉಳ್ಳಂಥವನು. ದಕ್ಷ ಅಂತ ಹೇಳ್ತಾ ಇರುವಂತದ್ದು ಈ ಒಂದು ಪರಿಣಿತನಾಗಿರುವಂಥವನು ಅಂತ ಹೇಳಿ. ಇಂಥದ್ರಲ್ಲಿ ಪರಿಣಿತನಾಗಿರುವಂಥವನು. ಅಂದ್ರೆ ಈ ಒಂದು ಆಂತರಿಕ ಬಾಹ್ಯ ಶುದ್ಧಿಯನ್ನ ಪಾಲಿಸ್ಲಿಕ್ಕೆ ಯಾರು ಪರಿಣಿತರಾಗಿರ್ತಾರಲ್ಲ, ಜಾಗೃತ ಉಳ್ಳವರಾಗಿರ್ತಾರ, ಅದಕ್ಕೆ ಶುಚಿರ್ದಕ್ಷ ಅಂತ ಹೇಳ್ತಾರೆ. ಆಮೇಲೆ ಉದಾಸೀನೋ ಗತವ್ಯತಃ. ಉದಾಸೀನ ಅಂತಂದ್ರೆ ಈ ಲಾಭ ನಷ್ಟ ಮಾನ ಅಪಮಾನಗಳಿಂದ ದೂರ ಇರುವಂಥವನು, ಸಮಸ್ಥಿತಿಯಲ್ಲಂಥವನು, ಪಕ್ಷಪಾತವಿಲ್ಲದೆ ಇರುವಂಥದ್ದು. ಸೊ ಉದಾಸೀನನಾಗಿರ್ತಾನೆ ಅಂತ. ಗತವ್ಯತಃ. ಗತವ್ಯತಃ ಅಂದ್ರೆ ಇಲ್ಲಿ ವ್ಯಥೆ ಇಲ್ಲದೆ ಇರುವಂಥದ್ದು. ಗತವ್ಯತಃ. ವ್ಯತಃ ಅಂತ ಹೇಳ್ತಾ ಇರುವಂತದ್ದು ಮುಕ್ತಿ ಅಂತ ಹೇಳಿ. ಸಕಲ ದುಃಖಗಳಿಂದ ವ್ಯಥೆಗಳಿಂದ ಮುಕ್ತನಾಗಿರುವಂಥವನು. ಸರ್ವಾರಂಭ ಪರಿತ್ಯಾಗಿ. ಸರ್ವ ಅಂತಂದ್ರೆ ಎಲ್ಲ, ಆರಂಭ ಅಂದ್ರೆ ಹೊಸದು, ಹೊಸದಾಗಿ ಪ್ರಾರಂಭ ಅಂತ ಕರೀತಾರೆ. ಅಂದ್ರೆ ಪರಿತ್ಯಾಗಿ. ಯಾಕೆ ಸರ್ವಾರಂಭ ಪರಿತ್ಯಾಗಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಅಂದ್ರೆ, ಈ ಅನವಶ್ಯಕವಾದ ಏನೇನು ಹೊಸ ಪ್ರಾರಂಭಗಳಿರ್ತಾವಲ್ಲ ಅವುಗಳನ್ನ ತ್ಯಜಿಸುವಂತದ್ದು ಅಂತ. ಸರ್ವಾರಂಭ ಪರಿತ್ಯಾಗಿ. ಅಂದ್ರೆ ಅನಗತ್ಯ ಉದ್ದೇಶಗಳು, ತಮೋಗುಣದ ಒಂದು ಪ್ರೇರಣೆಯಿಂದ ಏನ್ ಹೊಸದ್ ಪ್ರಾರಂಭ ಮಾಡ್ತಾನೆ, ಅಹಂಕಾರದಿಂದ ಏನು ಹೊಸ ಹೊಸ ಆರಂಭಗಳನ್ನ ಪ್ರಾರಂಭ ಮಾಡ್ತಾನಲ್ಲ
ಅದನ್ನ ತ್ಯಜಿಸುವವರು ಅಂತ ಹೇಳಿ. ಆಮೇಲೆ ಯೋ ಮದ್ಭಕ್ತ ಸಮೇ ಪ್ರಿಯ. ಸೊ ಇಲ್ಲಿ ಮತ್ತೆ ಅದೇ ಹೇಳ್ತಾ ಇರುವಂತದ್ದು, ಇಂಥ ಒಂದು ಭಕ್ತ ನನಗೆ ಅತ್ಯಂತ ಪ್ರಿಯ ಅಂತ. ಓಕೆ, ಇಲ್ಲಿ ಅನಪೇಕ್ಷ ಅಂತಂದ್ರೆ ಯಾರು ಯಾವುದೇ ಸ್ವಾರ್ಥ, ನಿರೀಕ್ಷೆ, ಬೇಡಿಕೆ, ಲಾಲಸೆಗಳಿರೋದಿಲ್ವೋ, ಶುಚಿರ್ದಕ್ಷ ಆಂತರಿಕ ಬಾಹ್ಯ ಶುದ್ಧಿಗಳನ್ನ ಜಾಗೃತರಾಗಿ ಪಾಲಿಸ್ತಾರೋ, ಉದಾಸೀನೋ ಅಂದ್ರೆ ಈ ಜಗತ್ತಿನಲ್ಲಿರುವಂತಹ ಕೆಲವೊಂದು ಬದಲಾವಣೆಗಳು, ಅಂದ್ರೆ ಲಾಭ ಇದ್ದಾಗ ಸಂತೋಷ, ನಷ್ಟ ಇದ್ದಾಗ ಇದು ಮಾನ ಅಪಮಾನಗಳಿಂದ ಮನುಷ್ಯ ಏನಾಗ್ತಾನೆ, ಉದ್ವಿಗ್ನಕ್ಕೊಳಗಾಗ್ತಾನೆ, ಅಲ್ಗಾಡ್ತಾನೆ ಅಂತ ಅರ್ಥ. ಸೊ ಹೀಗೆ ವ್ಯತೆಯಿಂದ ದೂರ ಆಗಿ ಸಮಬುದ್ಧಿಯಿಂದ ನಡ್ಕೊಳ್ಳುವಂತವನಿಗೆ ಉದಾಸೀನ ಅಂತ ಕರೀತಾರೆ. ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ, ಅನಗತ್ಯವಾದಂತಹ ಹೇಳಿದ್ನಲ್ಲ, ಉದ್ದೇಶಗಳಿಲ್ಲದೆ ಇರುವಂತದ್ದು, ತಮ್ಮ ಗುಣದಿಂದ ರಾಜಗುಣದಿಂದ ಪ್ರೇರಣೆ ಇರುವಂತಹ ಒಂದು ಏನು ಪ್ರಾರಂಭ ಇದ್ರು ಕೂಡ ಅದನ್ನು ತ್ಯಜಿಸುವಂತವನು. ಸೊ ಇಂಥವನ್ ಯಾರು ಭಕ್ತನಿರ್ತಾನೋ, ಸೊ ಈ ಶಾಂತ, ಶುದ್ಧ, ನಿರಾಸಕ್ತಿ, ಸಮಬುದ್ಧಿ ಹೊಂದಿರುವಂತ ಭಕ್ತ ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮಾತಾಜಿ 15ನೇದು ಹೇಳ್ಸಿ. ಹಾ ಮಾತಾ 3 ಜನರಿಗೆ ಮಾತ್ರ ಹೇಳ್ಸಿ ಮಾತಾಜಿ. ಓಕೆ ಮತ್ತೆ ಪಾರ್ವತಮ್ಮ ಮಾತಾಜಿ, ಪದ್ಮ ಮಾತಾಜಿ ಹೇಳಿದ್ರಲ್ಲ. ಹರೇ ಕೃಷ್ಣ ಹೇಳ್ದೆ ಮಾತಾಜಿ. ಹಾ, ರೇಖಾ ಮಾತಾಜಿ, ರೂಪಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನೋ ದ್ವಿಜತೆ ಚ ಯಃ ಹರ್ಷಮರ್ಷ ಭಯೋದ್ವೇಗೈಃ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈಃ ಪ್ರಮುಕ್ತೋ ಯಃ ಸ ಚ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೇಳಿರಿ ಮಾತಾಜಿ, 16ನೇದು ಮಾಡಿ. ಹರೇ ಕೃಷ್ಣ ಮಾತಾಜಿ. ಹಾ, ಶ್ರುತಿ ಮಾತಾಜಿ ಹೇಳಿ. ನೆಕ್ಸ್ಟ್ ಹೇಳ್ತೀನಿ ಮಾತಾಜಿ. 16ನೇದು ಹೇಳಿ. 16 ಬಂದಿದೆಯಲ್ಲ ಮಾತಾಜಿ? ಹಾ, ಬಂದಿದೆ. ಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಸೆಕೆಂಡ್. ಶ್ಲೋಕ 16. ಅನುಪೇಕ್ಷೆ ಶುಚಿರ್ದಕ್ಷಾಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಾ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರೂಪಾ ಮಾತಾಜಿ ಹೇಳಿಲ್ಲ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ಅನಪೇಕ್ಷ ಶುಚಿರ್ದಕ್ಷಃ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಿಜಯ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮುಂದಿನ ನಾಳೆ ಕಂಟಿನ್ಯೂ ಮಾಡೋಣ. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಸ್ಟಾರ್ಟಿಂಗ್ ಕೇಳಿ. ಹರೇ ಕೃಷ್ಣ.